ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಪೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮೇ 31 ಮತ್ತು ಜೂನ್ 1ನೇ ತಾರೀಕು ಮಂಗಳೂರಿನ ಕುದುಮಲ್ ರಂಗರಾವಪುರ ಭವನದಲ್ಲಿ CPM ಪಕ್ಷದ ವತಿಯಿಂದ ಮುಸ್ಲಿಂ ಸಮಾವೇಶ ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ CPM ಪಕ್ಷವು ಆಯೋಜಿಸ್ತಾ ಇರುವಂಥ ಮುಸ್ಲಿಂ ಸಮ್ಮೇಳನ ಏನಿದು, ಸಮ್ಮೇಳನ ಯಾಕೆ, ಈ ಕಾಲದ ಜರೂರತ್ತೇನು ಈ ಸಮ್ಮೇಳನದ್ದು, ಈ ನೆಲೆಯಲ್ಲಿ ಇವತ್ತಿನ ಮಾತುಕತೆಯಲ್ಲೇ ಜಿಲ್ಲಾ CPM ಕಾರ್ಯದರ್ಶಿಯಾಗಿರುವಂಥ ಯಾದವ್ ಶೆಟ್ಟಿ ಅವರು, ಜೊತೆಗೆ DYFI ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಮುನೀರ್ ಅವರೇ, ಜೊತೆಗೆ ಯಾದವ್ ಶೆಟ್ಟಿ ಅವರೇ. ಮುನೀರ್ ಅವರು CPM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಕೂಡ. ಸಾಮಾನ್ಯವಾಗಿ ಜಾತಿ ಅಥವಾ ಮತ ಅಥವಾ ಧರ್ಮ ಈ ಎಲ್ಲ ನೆಲೆಯಲ್ಲಿ ಸಮಾವೇಶಗಳು ನಡೆಯುವ ಸಂದರ್ಭ ಮತ್ತು ಯಾಕೆ ಇತ್ಯಾದಿಯಲ್ಲಿ ಚರ್ಚೆಗಳು ನಡೀತಾ ಇರ್ತದೆ. ಇವತ್ತಿನ ಸಂದರ್ಭದಲ್ಲಿ ಕೂಡ ಚರ್ಚೆ ನಡೆದಿದೆ. ಕಮ್ಯುನಿಸ್ಟ್ ಪಕ್ಷದವರು ಪ್ರತ್ಯೇಕವಾಗಿ ಮುಸ್ಲಿಂ ಸಮಾವೇಶ ಯಾಕೆ ನಡೆಸ್ತಾ ಇದ್ದಾರೆ, ಏನಿದರ ಜರೂರತ್ತು, ಏನಿದರ ಅಗತ್ಯ ಅಂತ. ಯಾದವ್ ಶೆಟ್ಟಿ ಅವರೇ, ಏನಿದು ಮುಸ್ಲಿಂ ಸಮಾವೇಶ, ಯಾಕೆ ಈ ಸಮಾವೇಶ? ನೋಡಿ, ಈ ದೇಶದ 15ರಷ್ಟಿರುವಂಥ ಮುಸ್ಲಿಂ ಸಮುದಾಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ. ಸರಿ, ಅಂಥ ಒಂದು ಸಮುದಾಯಕ್ಕೆ ದಿನಕ್ಕೊಂದು ವಿಷಯವನ್ನು ತೆಗೆದ್ರು 2ನೇ ದರ್ಜೆ ನಾಗರಿಕರನ್ನುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡಿ ಬೇರೆ ಬೇರೆ ವಿಷಯವನ್ನು ತೆಗೆದುಕೊಂಡು ಒಂದು ವಾತಾವರಣ ಇಲ್ಲಿದೆ. ಮುಸ್ಲಿಮರು ಹಿಂದೂ ದೇವಸ್ಥಾನ ಆಗುವಲ್ಲಿ, ಜಾತ್ರೆ ಆಗಲಿ, ವ್ಯಾಪಾರ ಮಾಡಬಾರ್ದು, ಮುಸ್ಲಿಮರು ಇತರ ಆಟೋದಲ್ಲಿ ಹೋಗಬಾರ್ದು, ಈ ರೀತಿಯ ಅನೇಕ ವಿಷಯಗಳನ್ನು ಒಂದು ರೀತಿಯ ಧ್ರುವೀಕರಣದ ರೀತಿಯಲ್ಲಿ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಗಳ ಸಮಸ್ಯೆಗಳೇನು, ಅವ್ರಿಗಿರುವ ಆತಂಕಗಳೇನು ಅನ್ನೋದರ ಬಗ್ಗೆ ಮತ್ತು ಇಡೀ ದೇಶದ ಮುಸ್ಲಿಂ ಸ್ಥಿತಿಗತಿಗಳ ಬಗ್ಗೆ ಜಸ್ಟಿಸ್ ಸಾಚಾರ್ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಮುಸ್ಲಿಮರು ಕೆಲವು ಕಡೆ ದಲಿತರಿಗಿಂತಲೂ ಕೂಡ ತೀರಾ ಕೆಳ ಬದುಕಿನಲ್ಲಿ ವಾಸಿಸುತ್ತಿದ್ದಾರೆ. ನಾವು ದಲಿತ ಸಮುದಾಯದ ಅನೇಕ ಸಮಸ್ಯೆಗಳಿಗೆ ದಲಿತ ಸಮಾವೇಶ ಮಾಡ್ತೀವಿ. ಆದಿವಾಸಿಗಳು ಎದುರಿಸುವ ಅನೇಕ ಸಮಸ್ಯೆಗಳು ಆದಿವಾಸಿಗಳ ಸಮಸ್ಯೆ ಇದೆ. ಆದಿವಾಸಿಗಳ ಸಮಾವೇಶ ಮಾಡ್ತೀರಿ, ದಲಿತ ಸಮಾವೇಶ ಮಾಡ್ತೀರಿ. ಹಾಗಿರುವಾಗ ಮುಸ್ಲಿಮರ ಬಗ್ಗೆ ಅನೇಕ ಅಪಪ್ರಚಾರ, ನೀವು ಉದ್ಯೋಗದ ಪ್ರಶ್ನೆ ನೋಡಿದಾಗ, ಅವರ ಶಿಕ್ಷಣದ ಪ್ರಶ್ನೆ ನೋಡಿದಾಗ, ಅವರ ಆರ್ಥಿಕ ಪ್ರಶ್ನೆ ನೋಡಿದಾಗ ನಾವೆಲ್ಲರೂ ಕೂಡ ಮುಸ್ಲಿಮರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಸ್ಲಿಮರ ಸ್ಥಿತಿಗತಿಗಳ ಬಗ್ಗೆ ಕೇವಲ ಮುಸ್ಲಿಮರನ್ನೇ ಕರೆದು ಈ ಮುಸ್ಲಿಂ ಸಮಾವೇಶ ಮಾಡ್ತಾ ಇಲ್ಲ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಇದರಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಸುಮಾರು 60% ಮುಸ್ಲಿಂ ಸಮುದಾಯ ಭಾಗವಹಿಸಿದರೆ 40% ಹಿಂದೂ ಸಮುದಾಯ ಕೂಡ ಭಾಗವಹಿಸ್ತಾರೆ. ನಾವು ಇಲ್ಲಿ ಮೊದಲ 31ರಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡ್ತೇವೆ. ಮಧ್ಯಾಹ್ನ ನಂತರ 2 ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮಾಡ್ತೇವೆ. ಆ ವಿಚಾರ ಸಂಕಿರಣದಲ್ಲಿ ಕೂಡ ಮುಸ್ಲಿಮರ ಸ್ಥಿತಿಗತಿಗಳ ಬಗ್ಗೆ ಪ್ರಬಂಧ ಮಂಡನೆ ಮಾಡುವವರು ಮುಸ್ಲಿಮೇತರರಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಚಂದ್ರ ಪೂಜಾರಿ, ಡಾಕ್ಟರ್ ಕೆ ಪ್ರಕಾಶ್ ಅವರಂತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಮಾಡಿರುವಂತಹ ನಿರ್ಧಾರವೋ ಅಥವಾ ಪಕ್ಷದ್ದು ರಾಜ್ಯ ಸಮಿತಿನೋ ಅಥವಾ ಪಾಲಿಟ್ ಬ್ಯೂರೋದ ನಿರ್ಧಾರ? ಇಲ್ಲ, ಇದು ರಾಜ್ಯ ಮಟ್ಟದ್ದು ನಿರ್ಧಾರ ಮತ್ತು ರಾಜ್ಯ ಮಟ್ಟದ ಸಮಾವೇಶ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಖಂಡಿತ ಕೂಡ ನಾವು ರಾಜ್ಯದಲ್ಲಿ ಮುಸ್ಲಿಮರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಆಳವಾಗಿ ತಿಳ್ಕೊಳ್ತೇವೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಕೂಡ ಮುಂದಿನ ವರ್ಷದಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಚುನಾವಣೆಯ ದೃಷ್ಟಿಕೋನ ಇಟ್ಟುಕೊಂಡು ಈ ಸಭೆ ಮಾಡುವಂತದ್ದು ಖಂಡಿತ ಇಲ್ಲ. ನಮಗೆ CPM ಪಕ್ಷಕ್ಕೆ ಯಾವತ್ತೂ ಕೂಡ ಚುನಾವಣೆಯ ದೃಷ್ಟಿಕೋನ ನಾವು ಕೆಲಸ ಮಾಡ್ತಲ್ಲ. ನಾವೊಂದು ಕೇಡರ್ ಬೇಸ್ ಪಾರ್ಟಿ. ನಾವು ಈ ದೇಶದ ವಿದ್ಯಾರ್ಥಿ ಸಮುದಾಯದ ಮಧ್ಯೆ, ಯುವಜನ ಸಮುದಾಯದ ಬಗ್ಗೆ, ಮಹಿಳಾ ಸಮುದಾಯದ ಬಗ್ಗೆ, ಕಾರ್ಮಿಕರ ಮಧ್ಯೆ, ರೈತರ ಮಧ್ಯೆ, ಎಲ್ಲ ವಿಭಾಗದ ಜನ ಸಮುದಾಯದ ಮಧ್ಯೆ ಕೆಲಸ ಮಾಡ್ತಾ ಇರೋದು. ನಮಗೆ ದೇಶದಾದ್ಯಂತ ಕೋಟ್ಯಾಂತರ ಸದಸ್ಯರಿದ್ದರೆ ದೇಶದಾದ್ಯಂತ ಆ ರೀತಿಯ ದೊಡ್ಡ ಮಟ್ಟದ ಚಳವಳಿ ಇದೆ. ದೇಶದಲ್ಲಿ ಡೆಲ್ಲಿಯಲ್ಲಿ ನಡೆದ ರೈತ ಚಳವಳಿಯಲ್ಲಿ ನಮ್ಮ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದಂಥ ಅನಂತ್ ಮುಲ್ಲರ್ ಅವರ ದೊಡ್ಡ ಪಾತ್ರ ಇದೆ. 1 ವರ್ಷ 3 ತಿಂಗಳ ಏನು ಚಳವಳಿ ನಡೆದಿದೆ ಮತ್ತು 715 ಮಂದಿ ಏನು ಹುತಾತ್ಮರಾಗಿದ್ದಾರೆ, ಅದ್ರ ದೊಡ್ಡ ಪಾತ್ರ ಇದೆ. ಆದ್ದರಿಂದ ಈಗ ನಮಗಿರುವಂಥದ್ದೇನು, ಮುಸ್ಲಿಮರು ಈಗ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸೋದ್ರ CPM ಆಗಿ
ಮುಂಚಿನಲ್ಲಿರೋ ಸತ್ಯವನ್ನು ಹೇಳಬೇಕು. ಜನಸಮುದಾಯದ ಮಧ್ಯೆ ಅನೇಕ ಸುಳ್ಳುಗಳನ್ನು ಮುಖ್ಯವಾಗಿ ಸಂಘ ಪರಿವಾರದ ಬಿತ್ತರಿಸ್ತಾರೆ. ಮುಸ್ಲಿಮರ ಬಗ್ಗೆ ಅನೇಕ ಸುಳ್ಳುಗಳನ್ನು ಬಿತ್ತರಿಸ್ತಾರೆ. ಒಂದು ಘಟನೆ ಬಗ್ಗೆ ಇನ್ನೊಂದು ಊರಿನಲ್ಲಿ ಹೋಗಿ ಸುಳ್ಳು ಹೇಳುವುದು, ಯಾವುದೋ ಒಂದು ಊರಿನಲ್ಲಿ ಘಟನೆ ಆಗ್ತದೆ ಅದರ ಇನ್ನೊಂದು ಬೇರೆ ಬೇರೆ ಊರಿನಲ್ಲಿ ಸುಳ್ಳು ಹೇಳುವುದು, ಒಂದು ರೀತಿಯ ಸಂಶೋಧನೆ ನೋಡುವಂಥ ವಾತಾವರಣ. ಅದು ಚಿಕ್ಕ ಪ್ರಾಯದ ಹುಡುಗರಿಂದ ಪ್ರಾರಂಭ ಮಾಡಿದರೆ ಅನೇಕ ವರ್ಷಗಳ ಇಂದ ಇವರು ವಿಷವನ್ನು ಉಣ್ಣಿಸಿದ್ದಾರೆ. ಅದಕ್ಕಾಗಿ ನಮ್ಮಿಂದ ಆದಷ್ಟು ಜನರ ಮಧ್ಯೆ ಸತ್ಯ ಹೇಳಬೇಕು, ವಾಸ್ತವ ತಿಥಿ ಹೇಳಬೇಕು, ವಾಸ್ತವ ತಿಥಿಗತಿಗಳೇನು ಬೇಕು, ಅದು ನಮ್ಮ ಉದ್ದೇಶ ಆಗಿದೆ. ಎಸ್, ಇದು ಮುನೀರ್ ಕಟ್ಟಿಪಾಳ್ ಅವರೇ ಈ ಸಮಾವೇಶದ ಬಗ್ಗೆ ಎಸ್, ಈ ಸಮಾವೇಶದ ಜರೂರತ್ತು ಏನು ಅಂತ ಅಂದ್ರೆ ನಾವು ಮಾಡ್ತಾ ಇರುವಂತಹದ್ದು ಮುಸ್ಲಿಮರ ಸಮಾವೇಶ ಅಲ್ಲ, ಮುಸ್ಲಿಮರ ಸಮಾವೇಶ ಅಲ್ಲ, ಮುಸ್ಲಿಂ ಸಮಾವೇಶ. ನಾವು ಮುಸ್ಲಿಮರನ್ನ ಗುಡ್ಡೆ ಹಾಕಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡೋ ರೀತಿಯಲ್ಲಿ ಅವರ ಮೋರ್ಚಾಗಳನ್ನ ಸ್ಥಾಪನೆ ಮಾಡುವ ಚುನಾವಣೆಯ ಉದ್ದೇಶದ ಸಮಾವೇಶ ಇದಲ್ಲ. ಮುಸ್ಲಿಂ ಸಮಾವೇಶ ಇಲ್ಲಿ ಯಾದವ್ ಶೆಟ್ಟರ್ ಹೇಳಿದ ರೀತಿಯಲ್ಲಿ ಮುಸ್ಲಿಮೇತರರು ಭಾಗವಹಿಸ್ತಾರೆ, ಆಡಿಯನ್ಸ್ ಆಗಿ ಪ್ರತಿನಿಧಿಗಳಾಗಿಯೂ ಭಾಗವಹಿಸ್ತಾರೆ, ವಿಚಾರ ಮಂಡನೆಯಲ್ಲಿಯೂ ಕೂಡ ಮುಸ್ಲಿಮೇತರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಮ್ಮ ಆಹ್ವಾನ ಪತ್ರಿಕೆ ನೀವು ನೋಡಿರ್ಬೋದು, ಅಲ್ಲಿದ್ದಾರೆ. ನಾವು ಈ ಕಾರ್ಯಕ್ರಮ ಮಾಡುವಂತ ಬಹಳ ಪ್ರಧಾನವಾದಂತ ಉದ್ದೇಶ ಮುಸ್ಲಿಮರ ಬಗ್ಗೆ ಇರುವಂತ ಮಿತ್ಗಳು, ಸುಳ್ಳುಗಳು, ರಾಜಕೀಯ ಪ್ರೊಪಗಾಂಡಗಳೇನಿದೆ ಅವುಗಳನ್ನ ಒಡಿಬೇಕು ಮತ್ತು ಸತ್ಯ ಸಂಗತಿಯನ್ನ ಜನರ ಮುಂದೆ ಇಡಬೇಕು ಅಂತ. ಇದು ಸಂಘ ಪರಿವಾರ ಮಾಡುವಂತ ಬಿಜೆಪಿ ಮಾಡುವಂತ ಹಿಂದೂ ಸಮಾಜೋತ್ಸವದ ರೀತಿಯ ಮುಸ್ಲಿಂ ಸಮಾವೇಶ ಅಲ್ಲ. ಮತ್ತೆ ಬಹಳ ಪ್ರಧಾನವಾಗಿ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ನಾವೆಲ್ಲ ನೋಡ್ತಾ ಇದ್ದೀವಿ. ಡೆಲ್ಲಿಯ ಜಹಾಂಗೀರ್ಪುರದ ಬುಲ್ಡೋಜರ್ ಕಾರ್ಯಾಚರಣೆಯಿಂದ ಹಿಡಿದು ಮಳಲಿಯಲ್ಲಿ ಮಸೀದಿ ನವೀಕರಣಕ್ಕೆ ತಡೆ ಹೇರುವವರಿಗೆ ಯಾವುದೆಲ್ಲ ನಡೀತಾ ಇದೆ ಅಂತ. ಮಳಲಿಯ ಮುಸಲ್ಮಾನರು, ನಮ್ಮ ಅಕ್ಕಪಕ್ಕದ ಮುಸಲ್ಮಾನರು, ನಮ್ಮ ಜಿಲ್ಲೆಯ ಮುಸಲ್ಮಾನರು ಬಾಯಿ ಬಿಡುವ ಹಾಗಿಲ್ಲ. ಅವರ ಮೇಲೆ ಆಗ್ತಾ ಇರುವಂತಹ ದಾಳಿ, ಅವರ ಮಸೀದಿ ನವೀಕರಣಕ್ಕೆ ಒಡ್ಡಿರುವಂತಹ ತಡೆ, ಅದರಲ್ಲಿ ಇವರು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಲಿಕ್ಕೆ ಮಾಡ್ತಾ ಇರುವಂತಹ ಹುನ್ನಾರಗಳ ಸಂದರ್ಭದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಮಳಲಿಯ ಮುಸಲ್ಮಾನರು ಸೇರ್ಕೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ಳುವ ಸ್ಥಿತಿ. ಮಸೀದಿಯ ವಿಚಾರಕ್ಕೆ ಬರುವಾಗ ಈ ಮಸೀದಿಗೆ ಈಗ 2 ವರ್ಷದ ಮೊದಲು ಅಲ್ಲಿ ಪಕ್ಕದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗ್ತದೆ. ಹೌದು. ಆವಾಗ ಪೊಳಲಿ ದೇವಸ್ಥಾನದವರು, ಕಮಿಟಿಯವರು ಎಲ್ಲ ಈ ಮಸೀದಿಯವರಿಗೆ ಇದು ಬಾರಿ ಪುರಾತನ ಮಸೀದಿ ಅಂತ ಆಹ್ವಾನ ಪತ್ರಿಕೆ ಕೊಡ್ಲಿಕ್ಕೆ ಹೋಗ್ತಾರೆ, ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ನೀವು ಬರಬೇಕು ಅಂತ. ಮತ್ತು ಒಳಗೆ ಹೋಗಿ ಕಮಿಟಿ ಅಧ್ಯಕ್ಷರನ್ನು ನಿಲ್ಲಿಸಿ ಆ ಮಸೀದಿ ಏನಿದೆ ಅದರ ಪಕ್ಕ ನಿಂತುಕೊಂಡು ಫೋಟೋ ತೆಗೆಸಿಕೊಂಡು ಬರ್ತಾರೆ. ನಾವು ಅವರಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಆವಾಗ ಆ ಊರಿನವರಿಗೆ ಏನು ಸಮಸ್ಯೆ ಕಾಡ್ಲಿಲ್ಲ. ಈಗ ಬಜರಂಗ ದಳದ ಶರಣ್ ಪಂಪೋಲ್ ಹೇಳಿದ ತಕ್ಷಣದ ದೇವಸ್ಥಾನ ತರ ಕಾಣ್ತದೆ ಅಂದ್ರೆ ಅದೇ ವಿರುದ್ಧ ಮಾತಾಡ್ಬಾರ್ದು. ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮಳಲಿಯ ಮುಸಲ್ಮಾನರು ಮಸೀದಿಯನ್ನ ಈಗ ಅದು ಹಿಂದೂಗಳದ್ದು ಅಂತ ನಾವು ಹೇಳಿದೀವಿ, ನಮ್ಗೆ ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರನ್ನ ಬಾಯಿ ಮುಚ್ಚಿಸಿ ಒತ್ತಡ ಮಾಡಿ. ಇದನ್ನ ನಾನು ಯಾಕೆ ಉಲ್ಲೇಖ ಮಾಡಿದ್ದೇನೆ ಅಂದ್ರೆ ಯಾವ ರೀತಿ ಮುಸ್ಲಿಂ ಸಮುದಾಯವನ್ನು ಒಂದು 14% ಇರುವಂತಹ ಸಮುದಾಯವನ್ನ ಅಂಚಿಗೆ ತಳ್ಳಿ ಅವರ ಮೇಲೆ ದಾಳಿಗಳನ್ನ ಮಾಡಿ ಏಕಾಂಗಿಯಾಗಿಸುವಂತ ಪ್ರಯತ್ನ ನಡೀತಾ ಇದೆ. ಮತ್ತು ಮುಸ್ಲಿಮರ ವಿರುದ್ಧ ಏನು ಹೇಳಿದ್ರು ಕೂಡ, ಯಾವ ಸುಳ್ಳು ಹೇಳಿದ್ರು ಕೂಡ ಅದು ಸತ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರೊಜೆಕ್ಟ್ ಮಾಡಲಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ದುರ್ಬಲ ಸಮುದಾಯ 14% 15% ಇದ್ದಾರೆ ಅಂತ ಮಾತ್ರ ಅಲ್ಲ, ಅವರಲ್ಲಿ ಮೀಡಿಯಾ ಇಲ್ಲ, ಅವರಲ್ಲಿ ಭೂಮಿಯ ಹಕ್ಕಿಲ್ಲ, ಅವರಿಗೆ ಅವರ IAS IPS ಅಲ್ಲಿಲ್ಲ, ನ್ಯಾಯಾಂಗದಲ್ಲಿ ಅವರ ಪಾತ್ರ ನಗಣ್ಯ, ಮಿಲಿಟರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಎಲ್ಲಾ ಕಡೆ ಸಾರ್ವಜನಿಕ ರಂಗದ ಉದ್ಯಮಿಗಳಲ್ಲಿ ಎಲ್ಲದರಲ್ಲಿ ಅವರ ಪಾತ್ರ ನಗಣ್ಯ ಅನ್ನೋ ರೀತಿಯಲ್ಲಿದೆ. ಇಂತಹ ಒಂದು ದುರ್ಬಲ ಸಮುದಾಯಕ್ಕೆ ಅವರ ಮೇಲೆ ಆಗ್ತಾ ಇರುವಂತಹ ದಾಳಿ ಮತ್ತು ಅಪಪ್ರಚಾರಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನು ಮಾಡಬೇಕಾಗಿರುವಂತಹದ್ದು ಮುಖ್ಯವಾಹಿನಿಯ ಜಾತ್ಯತೀತ ರಾಜಕೀಯ ಪಕ್ಷಗಳು, ಅದು ಆ ಜಾತ್ಯತೀತ ರಾಜಕೀಯ ಪಕ್ಷಗಳ ಕರ್ತವ್ಯ. ಆ ನೆಲೆಯಲ್ಲಿ ನಾವು ಈ ಮುಸ್ಲಿಂ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈಗ ನೀವು ಆರ್ಥಿಕ ವಿಚಾರ ಅಂತ ಹೇಳುವಾಗ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಿತ್ ಜನರ ನಡುವೆ ಕರಾವಳಿಯಲ್ಲಿ ಕೂಡ ಮುಸಲ್ಮಾನರ ಹತ್ರ ಭಾರಿ ದುಡ್ಡು ಉಂಟು ಅಂತ. ನೋಡಿ, ಇಡೀ ದೇಶ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಮಂಗಳೂರು ಇಡೀ ದೇಶ ಅಲ್ಲ. ಹೌದು, ಮಂಗಳೂರಿನಲ್ಲಿ ಒಂದಿಷ್ಟು ಅನುಕೂಲಸ್ಥ ಮುಸಲ್ಮಾನರಿದ್ದಾರೆ, ನಾವು ಒಪ್ತೀನಿ ಅದನ್ನ. ಅಂದ್ರೆ ಎಲ್ಲ ಈಗಲೂ ಬೀಡಿ ಕಟ್ಟಿ ಬದುಕು ಸಾಗಿಸುವಂತ ಮುಸ್ಲಿಂ ತಾಯಂದಿರಿದ್ದಾರೆ, ಕೂಲಿ ಕಾರ್ಮಿಕರಾಗಿ ಬಂದರಿನಲ್ಲಿ ಹಮಾಲಿ ಕೆಲಸ ಮಾಡುವ, ಸೆಂಟ್ರಲ್ ಮಾರ್ಕೆಟ್ನಲ್ಲಿ ತಲೆಹೊರೆ ಕಾರ್ಮಿಕರಾಗಿ ದುಡಿಯುವ, ಕೈಗಾಡಿ ಎಳೆಯುವ, ಆಟೋ ರಿಕ್ಷಾ ಓಡಿಸುವ, ಈ ರೀತಿಯಲ್ಲಿ ಟಿಂಬರ್ ಕಾರ್ಮಿಕರು, ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಭಾಗದ ಮುಸಲ್ಮಾನರಲ್ಲಿ ಒಂದಷ್ಟು ಶ್ರೀಮಂತಿಕೆ ಇದೆ. ಅದು ನಿಮ್ಗೆ ವಿಶೇಷವಾಗಿ ಕಾಣಿಸುವಂತದ್ದು ಈ ಕೋಸ್ಟಲ್ ಕರ್ನಾಟಕ, ಭಟ್ಕಳದಿಂದ ನಿಮ್ಗೆ ಕಾಸರಗೋಡುವರೆಗೆ ಇದನ್ನು ನೋಡುವಾಗ ಈ ರೀತಿ ಕಾಣ್ತದೆ, ಶ್ರೀಮಂತರಿದ್ದಾರೆ ಅಂತ. ವಾಸ್ತವವಾಗಿ ಇಲ್ಲಿ ಮುಸಲ್ಮಾನರಲ್ಲಿ 80% ಮುಸಲ್ಮಾನರು ಬಡವರೇ ಇದ್ದಾರೆ, 20%. ಆದ್ರೆ ನೀವು ಮಂಗಳೂರನ್ನ ದಾಟಿದ್ರೆ, ಶಿರಾಡ್ ಘಾಟ್ ದಾಟಿದ್ರೆ ನಿಮ್ಗೆ ಸಕಲೇಶ್ಪುರ ಸಿಗ್ತದೆ. ಸಕಲೇಶ್ಪುರದಲ್ಲಿ ಕುಶಾಲ್ ನಗರ ಅಂತ ಒಂದು ಸ್ಲಮ್ ಇದೆ, ಮುಸಲ್ಮಾನರು ಆ ಸಕಲೇಶ್ಪುರದಲ್ಲಿ ವಾಸ ಮಾಡೋದು ಆ ಸ್ಲಮ್ ನಲ್ಲಿ. ಹಾಸನಕ್ಕೆ ಹೋದ್ರೆ ನಿಮ್ಗೆ ಸಿಗೋದು ಪೆನ್ಷನ್ ಮೊಹಲ್ಲ. ಪೆನ್ಷನ್ ಮಾಲ್ ಇಡೀ ಹಾಸನ ನಗರದ ಮುಸಲ್ಮಾನರ ಒಂದು ಸಮೂಹ ಇರೋದೇ ಪೆನ್ಷನ್ ಮಾಲದಲ್ಲಿ, ಅದು ಕೂಡ ಒಂದು ಸ್ಲಮ್ಮು. ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಹೋದ್ರೆ ನಿಮ್ಗೆ
ಗೋರಿಪಾಳ್ಯ, ಶಿವಾಜಿನಗರ ಈ ರೀತಿಯಲ್ಲಿ ಮುಸಲ್ಮಾನರು ಯಾವುದೇ ರೀತಿಯಾದಂಥ ಒಂದು ನಾಗರಿಕರಿಗೆ ಬೇಕಾದಂಥ ವ್ಯವಸ್ಥೆಗಳಿಲ್ಲದ ಸ್ಲಮ್ಗಳಲ್ಲಿ ಗೆಟ್ಟೋಗಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ಅವರಲ್ಲಿ ಬಹಳ ಸಣ್ಣ ಸಂಖ್ಯೆಯಲ್ಲಿ ಉದ್ಯಮಿಗಳು, ಸರ್ಕಾರಿ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಮಂಗಳೂರನ್ನು ನೋಡಿ ಇಡೀ ದೇಶದ ಕರ್ನಾಟಕದ ಮುಸ್ಲಿಮರನ್ನು ಅಲಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿದ್ದೆ ನಮ್ಮ DYFನ ಕಾನ್ಫರೆನ್ಸ್ ಸಂದರ್ಭದಲ್ಲಿ. ಆವಾಗ ಇಲ್ಲಿ ನಮ್ಮ ಫಿಶ್ ಮಿಲ್ ಅಲ್ಲಿ ಸತ್ರಲ್ಲ 5 ಹುಡುಗರು, ಅವರ ಊರಿಗೆ ಹೋದಿದ್ವಿ. 24 ಪರಗಣ ಜಿಲ್ಲೆಯ ದೇಗಂಗಾ ಬ್ಲಾಕಿಗೆ. ಅಲ್ಲಿ ಹೋದ್ರೆ ಅಲ್ಲಿ 60-65% ಮುಸಲ್ಮಾನರು. ಅವರ ಸ್ಥಿತಿ ಕೋಳಿಗುಡ್ನಂತ ಮನೆಗಳಲ್ಲಿ ವಾಸಿಸ್ತಾರೆ. ಅಲ್ಲಿ ಒಂದೇ ಒಂದು RCC ಮನೆಗಳು ಮುಸಲ್ಮಾನರದ್ದಿಲ್ಲ. ಎಲ್ಲಿ ಬಡತನ ಅಂದ್ರೆ ಕಡು ಬಡತನ, ದುಡಿಮೆ ಇಲ್ಲ, ಜಮೀನಿಲ್ಲ, ವಿದ್ಯಾಭ್ಯಾಸ ಎಲ್ಲ ಹೈಸ್ಕೂಲ್ ಹಂತದಲ್ಲೇ ಮುಗ್ದೋಗುವಂತ ಸ್ಥಿತಿಯಲ್ಲಿದೆ. ಇದು ಭಾರತದ ಮುಸ್ಲಿಮರ ಸ್ಥಿತಿ. ನಾವು ಗುಲ್ಬರ್ಗಕ್ಕೆ ಹೋದ್ರೆ ಮಂಗಳೂರಿನ ರೀತಿಯ ಮುಸಲ್ಮಾನರಿಲ್ಲ, ಹಾಸನಕ್ಕೆ ಬಂದ್ರಿಲ್ಲ. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಎಲ್ಲ ಕಡೆ ಮುಸ್ಲಿಮರು ಅತ್ಯಂತ ಅದರಲ್ಲಿಯೂ ಕೂಡ ಮುಸಲ್ಮಾನರಲ್ಲಿಯೂ ಕೂಡ ನದಾಫು, ಪಿಂಜಾರ ಇಂಥ ರೀತಿಯಲ್ಲಿ ಸಮಾಜದ ಕೆಲ ಸ್ತರದ ಮುಸಲ್ಮಾನರ ಇದೆ ದೊಡ್ಡ ಸಂಖ್ಯೆಯಲ್ಲಿ ಇರುವುದು. ಹಾಗಿರುತ್ತಾ ಇಂತಹ ಸಮಾಜದ ಬಗ್ಗೆ ಆಗ್ತಾ ಇರುವಂತಹ ದಾಳಿ, ರಾಜಕೀಯ ದುರುದ್ದೇಶದ ದಾಳಿಯ ಸಂದರ್ಭದಲ್ಲಿ ಜೊತೆಗೆ ನಿಲ್ಬೇಕು ಮತ್ತು ಅವರ ಹಕ್ಕುಗಳಿಗಾಗಿ ನಾವು ಧ್ವನಿ ಎತ್ತಬೇಕು. ಯಾವ ರೀತಿಯಲ್ಲಿ ಯಾವುದು ಶೆಟ್ಟಿ ಹೇಳಿದ್ರು, ನಾವು ದಲಿತರ ಸಮಾವೇಶ ಮಾಡಿ ದಲಿತರಿಗೆ ಹಕ್ಕಿಗಳಿಗಾಗಿ ಧ್ವನಿ ಎತ್ತಿದ್ದೀವಿ. ಆದಿವಾಸಿಗಳ ಹೋರಾಟ ಮಾಡಿಕೊಂಡು ಅವರ ಹಕ್ಕುಗಳು ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಅರಣ್ಯ ಹಕ್ಕು ಕಾಯ್ದೆ ಇದೆಲ್ಲ ಕೊಡಿಸ್ಲಿಕ್ಕೆ ನಾವು ಒದ್ದಾಡಿದ್ದೀವಿ. ಅದೇ ರೀತಿಯಲ್ಲಿ ಅಲೆಮಾರಿ ಸಮುದಾಯಗಳನ್ನು ಸಂಘಟಿಸಿ ನಾವು ಅವರ ಸಂಘಗಳನ್ನು ಕಟ್ಕೊಂಡಿದ್ದೀವಿ. ಮೀನುಗಾರರ ಸಮಾವೇಶ ಮಾಡಿ ಮೀನುಗಾರರ ಸಂಘ ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದ್ದೀವಿ. ಈ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕೂಡ ನಾವು ಒಂದು ದಮನಿತ ಸಮುದಾಯ ಅನ್ನೋ ರೀತಿಯಲ್ಲಿ ನೋಡ್ತೀವಿ. ಮತ್ತು ಆ ಕಾರಣಕ್ಕಾಗಿ ಅವರ ಹಕ್ಕುಗಳು ಸಿಗಬೇಕು, ಅವರ ಮೇಲೆ ಆಗ್ತಾ ಇರುವಂತಹ ದಾಳಿ ಅಪಪ್ರಚಾರಗಳಿಗೆ ಉತ್ತರ ಸಿಗಬೇಕು ಮತ್ತು ಅವರನ್ನ ಮುಖ್ಯವಾಹಿನಿಯಲ್ಲಿ ಉಳಿಸಬೇಕು. ಅವರು ಕೂಡ ಇಂತಹ ಒಂದು ಸಂದರ್ಭದಲ್ಲಿ ದಿಕ್ಕು ತಪ್ಪಿ ಮುಸ್ಲಿಮರ ಹೆಸರಿನಲ್ಲಿ ಬೇರೆ ದಾರಿಗೆಳೆಯುವಂತ ಶಕ್ತಿಗಳ ಕೈಗೆ ಬಲಿ ಬೀಳಬಾರ್ದು ಅನ್ನುವಂಥ ಉದ್ದೇಶ ಕೂಡ ನಮ್ದಿದೆ. ಇದು ಯಾದವ್ ಶೆಟ್ಟಿಯವರೇ ಮತ್ತು ಮುನೀರವರೇ, ಸ್ವಾತಂತ್ರ್ಯ ಬಂದ ನಂತರ ಸುದೀರ್ಘ ಕಾಲ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿತ್ತು ಮತ್ತು ಇಡೀ ದೇಶದ ಬಹುತೇಕ ಮುಸಲ್ಮಾನರು ಕಾಂಗ್ರೆಸ್ ಜೊತೆಗೆ ಅವರ ಒಂದು ಐಡೆಂಟಿಟಿಯನ್ನು ದೊಡ್ಡ ಮಟ್ಟದಲ್ಲಿ ಇತ್ತು. ಈಗ ಕೂಡ ಒಂದು ಮಟ್ಟಿಗೆ ನೋಡೋದಾದರೆ ಈಗ ಕಾಂಗ್ರೆಸ್ ನ ಜೊತೆಗೆ ಇಷ್ಟೊಂದು ಸುದೀರ್ಘವಾದ ನಂಟು, ಅವರ ಮುಸ್ಲಿಂ ಸಮುದಾಯಕ್ಕೆ ಅವರ ಜೊತೆಗಿದ್ದಂಥ ಒಂದು ವಿಶ್ವಾಸ ಇಷ್ಟೆಲ್ಲ ಆದರೂ ಕೂಡ ನಾನು ಹೇಳಿದೆ 50-60 ವರ್ಷ ಅವರ ಆಡಳಿತ ನಡೆಸಿದಾಗಿ ಕೂಡ ಮುಸ್ಲಿಂ ಸಮುದಾಯವನ್ನು ಒಂದು ಹಂತದ ಲೆವೆಲ್ಗೆ ಉನ್ನತೀಕರಣ ಮಾಡಲಿಕ್ಕೆ, ಮೇಲ್ಮಟ್ಟಕ್ಕೆ ತರಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅಂದ್ರೆ ಅದು ನಾವು ಇವತ್ತು ಕೂಡ ಉದ್ಯೋಗ, ಸರ್ಕಾರಿ ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ಕೂಡ ಮುಸಲ್ಮಾನ ಸಮುದಾಯ ದಲಿತರಿಗಿಂತಲೂ ಕೆಳಗಡೆ ಇದ್ದಾರೆ. ಉದ್ಯೋಗದ ಸರ್ಕಾರಿ ಉದ್ಯೋಗಗಳ ಇದು ಅಂಕಿಅಂಶಗಳನ್ನು ನೋಡಿದ್ರೆ ಮತ್ತು ಜಮೀನಿನ ಒಡೆತನದ ಅಂಕಿಅಂಶಗಳನ್ನು ನೋಡಿದ್ರೆ, ಉನ್ನತ ಅಂದ್ರೆ ಪದವಿ ಪಡೆಯುವಂತ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಎಲ್ಲಾ ಸಮುದಾಯಗಳಿಗಿಂತಲೂ ಕೆಲ ಹಂತದಲ್ಲಿ ಪರ್ಸೆಂಟೇಜ್ ಇರೋದು ಮುಸ್ಲಿಂ ಸಮುದಾಯದ. ಹೌದು, ಒಂದು ದೀರ್ಘವಾದಂತ ಜರ್ನಿ ಅವರು ಕಾಂಗ್ರೆಸ್ನಂತಹ ಪಕ್ಷಗಳ ಜೊತೆ ಮಾಡಿದ್ದಾರೆ. ಎಲ್ಲಾ ಸಂದರ್ಭದಲ್ಲಿ ಅವರ ಜೊತೆ ನಿಂತಿದ್ದಾರೆ. ಅವರ ಅಭಿವೃದ್ಧಿ ಆಗ್ಲಿಲ್ಲ. ಅದರಲ್ಲಿ ಕಾಂಗ್ರೆಸ್ನ ವೈಫಲ್ಯ ಕೂಡ ಇದೆ ಮತ್ತು ಮುಖ್ಯವಾಹಿನಿ ಎಲ್ಲಾ ರಾಜಕೀಯ ಪಕ್ಷಗಳ ವೈಫಲ್ಯ ಕೂಡ ಇದೆ. ಮುಸ್ಲಿಮರ ಭಾವನಾತ್ಮಕ ಪ್ರಶ್ನೆಗಳಿಗೆ, ಶಾಬಾಣ ಅಂತ ಪ್ರಕರಣಗಳಿರ್ಬೋದು, ಬೇರೆ ಅಂತ ಸಂದರ್ಭದಲ್ಲಿ ಅವರ ಭಾವನಾತ್ಮಕ ಪ್ರಶ್ನೆಗಳಿಗೆ ಒಂದು ಯಾವುದಾದ್ರೂ ಒಂದು ಪರಿಹಾರವನ್ನು ಸೂಚಿಸುವ, ಅವರ ಜೊತೆ ನಿಲ್ಲುವಂತ ಪ್ರಯತ್ನ ಆಯ್ತೇ ಹೊರತು ಅವರ ನಿಜವಾದಂತ ಬದುಕಿನ ಪ್ರಶ್ನೆಗಳಿಗೆ, ಅವರು ವಾಸಿಸುವಂತ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸುವಂತಹದ್ದು, ಅವರನ್ನ ಸಬಲೀಕರಣ ಮಾಡುವಂತ ಯೋಜನೆಗಳು ಬರಲಿಲ್ಲ. ಮತ್ತು ಮುಸ್ಲಿಮರು ಕೂಡ ಇಂತಹ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಅವತ್ತು ದುಡಿದು ಅವತ್ತು ಬದುಕ್ತೀವಿ ಅನ್ನೋ ರೀತಿಯಲ್ಲಿ. ಈಗ ನಾನೇ ಒಬ್ಬ ಮುನೀರ್ ಕಾಟಿಪಳ್ಳ ಮೂವ್ಮೆಂಟ್ಗೆ ಬರುವ ಮುಂಚೆ ನಾನೊಬ್ಬ ಬಟ್ಟೆ ವ್ಯಾಪಾರಿಯಾಗಿದ್ದೆ. ನಮ್ದೇನು ಬೆಳಿಗ್ಗೆ ವ್ಯಾಪಾರಕ್ಕೆ ಹೋಗ್ಬೇಕು, ಮಧ್ಯಾಹ್ನ ವ್ಯಾಪಾರ ಮುಗಿಸ್ಬೇಕು, ಅವತ್ತಿನ ಲಾಭ ಎಷ್ಟು ಅಂತ ಈ ಮಟ್ಟಿನ ಲೆಕ್ಕಾಚಾರದ ಬದುಕು ಮುಸಲ್ಮಾನರದಾಗಿತ್ತು. ಅವರಿಗೆ ಆ ರೀತಿಯಾದಂಥ ವಿಷನ್ ಉಳ್ಳ ಲೀಡರ್ಶಿಪ್ ಅವರ ಮಧ್ಯೆ ಬೆಳೀಲಿಲ್ಲ ಮತ್ತು ಅವರಿಗೆ ಆ ರೀತಿಯಾದಂಥ ಕರ್ನಾಟಕದಲ್ಲಿ ಒಂದು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಎಲ್ಲ ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ ಪ್ರಧಾನ ಇತ್ತು. ಅದೇ ಹಿನ್ನೆಲೆಯಲ್ಲಿ ನಾವು UPA ಸರ್ಕಾರ ಬಂದ ಸಂದರ್ಭದಲ್ಲಿ ನಮ್ಮ ಎಡಪಕ್ಷಗಳ ಬೆಂಬಲದಿಂದ UPA ಸರ್ಕಾರ ನಿಂತಿತ್ತು. ಆವಾಗ ನಾವು ನಮ್ಮ ಒಂದು ಬೇಡಿಕೆ ಅಥವಾ ನಮ್ಮ ಒತ್ತಾಯದ ಭಾಗವಾಗಿ ಜಸ್ಟಿಸ್ ಆಚಾರ್ ಸಮಿತಿಯನ್ನ ನೇಮಕ ಆಯಿತು. ಮುಸ್ಲಿಮರ ಸ್ಥಿತಿಗತಿ ಒಂದು ಅಧಿಕೃತವಾಗಿ ಅಧ್ಯಯನ ಆಗಬೇಕು ಅಂತ ನಾವು ಹೇಳುವಂತಹದ್ದು. ಇದು ಎಲ್ಲರೂ ವಿಫಲ, ಕಾಂಗ್ರೆಸ್ ಎಲ್ಲರೂ ವಿಫಲ ಆಗಿದ್ದಾರೆ.
ಆ ವಿಫಲತೆಯನ್ನು ಗುರುತಿಸಿಕೊಂಡು ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಾಚಾರ ಸಮಿತಿ ಬಂತು. ಅದು ಬಹಳ ಅದ್ಭುತವಾದಂತಹ ಒಂದು ವರದಿಯನ್ನು ಕೊಟ್ಟಿದೆ. ಇವತ್ತು ಆ ನಂತರ ಆದ್ರೂ ಕೂಡ ಈ ಸೆಕ್ಯುಲರ್ ಪಾರ್ಟಿಗಳು ಆ ರೀತಿ ಆಲೋಚನೆ ಮಾಡಬೇಕಿತ್ತು. ಲೆಫ್ಟ್ ಪಾರ್ಟೀಸ್ಗಳು ಕೇರಳ, ಬೆಂಗಾಳು, ಆ ನಂತರ ನಾವು ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡ್ವಿ. ತ್ರಿಪುರ ನಮ್ಮ ಸರ್ಕಾರ ಇದ್ದಲ್ಲಿ ದೇಶ ಮಟ್ಟದಲ್ಲಿ ಒಂದು ಬೇಡಿಕೆ ಚಾರ್ಟ್ಗಳನ್ನು ಮಾಡಿಕೊಂಡು ಹೋರಾಟಗಳನ್ನ ಮಾಡಿದೀವಿ. ಆದ್ರೆ ಈಗ ಒಂದು ಕಾಂಗ್ರೆಸ್ಸಿಗೆ ಫಸ್ಟಿನ 40-50 ವರ್ಷ ಅವಕಾಶ ಇತ್ತು, ಅವರದ್ದು ಏಕಸ್ವಾಮ್ಯತೆ ಇದ್ದಾಗ ಮಾಡ್ಬೇಕಿತ್ತು. ಈಗೇನಾಯ್ತು, ಇತ್ತೀಚಿನ 1-2 ದಶಕಗಳಲ್ಲಿ ಈ ಕೋಮುವಾದದ ಒಂದು ಅಬ್ಬರದ ಮಧ್ಯೆ ಮುಸ್ಲಿಮರಿಗೆ ಈಗ ರಕ್ಷಣೆಯ ಪ್ರಶ್ನೆ ದೊಡ್ಡದಾಗಿದೆ, ಅಭದ್ರತೆಯ ಪ್ರಶ್ನೆ ದೊಡ್ಡದಾಗಿದೆ, ಅಭಿವೃದ್ಧಿಯ ಪ್ರಶ್ನೆ ನಗಣ್ಯ. ಬದುಕಿದ್ರೆ ಸಾಕು ಅನ್ನುವಂಥ ಸ್ಥಿತಿ, ಬದುಕಲಿಕ್ಕೆ ಬಿಟ್ಟರೆ ಸಾಕು ಅನ್ನುವಂಥ ಸ್ಥಿತಿ, ನಮ್ಮ ಧಾರ್ಮಿಕ ಹಕ್ಕುಗಳನ್ನು ಆಚರಿಸಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನುವಂಥ ಸ್ಥಿತಿಗೆ ಆ ಸಮುದಾಯ ತಲುಪಿರುವ ಸಂದರ್ಭದಲ್ಲಿ ಅವರ ಈ ಮೂಲಭೂತ ಪ್ರಶ್ನೆಗಳನ್ನ ಮತ್ತೆ ಯಾವ ಸರ್ಕಾರಗಳು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಈಗ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಕಾಂಗ್ರೆಸ್ ಆಯ್ತಾ 50 ವರ್ಷ, ಆನಂತರ ರಾಷ್ಟ್ರೀಯ ಮುಸ್ಲಿಂ ಮಂಚ್. ನೀವೊಂದು ಅಭದ್ರತೆಯ ಬಗ್ಗೆ ಮಾತಾಡಿದ್ರಿ. ಬಹುಶಃ ಈ ಅಭದ್ರತೆಯನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರಾ? ಈಗ ಸಂಘ ಪರಿವಾರದ ನೇತೃತ್ವದಲ್ಲಿ ಆಗಿರುವಂಥ ರಾಷ್ಟ್ರೀಯ ಮುಸ್ಲಿಂ ಮಂಚ್, ಈಗ ಒಂದು ಕಡೆ ಅವರು ಹಿಂದುತ್ವವನ್ನು ಮಾತಾಡ್ತಾರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮುಸ್ಲಿಂ ಮಂಚನ್ನು ಕೂಡ ನಡೆಸ್ತಾರೆ. ನೋಡಿ, ಅವರ ಸ್ಥಿತಿ ಬಿಜೆಪಿಯ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ. ಸಾಮಾನ್ಯ ಕಾಂಗ್ರೆಸ್ನ ಅಂತ ಜಾತ್ಯತೀತ ಪಕ್ಷದಲ್ಲಿರುವಂತ ಉದ್ಯಮಿಗಳು ಮತ್ತು ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿರುವವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬೆದರಿಕೆ ಹಾಕಿ ಅವರನ್ನ ಕಾಂಗ್ರೆಸ್ನಿಂದ ಹೊರಗೆ ತರುವ, ಬಿಜೆಪಿಗೆ ಸೇರಿಸುವಂತ ಸೀರಿಯಸ್ ಆದ ಪ್ರಯತ್ನಗಳು ಆಗಿದೆ. ಬಿಸ್ನೆಸ್ ಮೊದಲೆಲ್ಲ ವ್ಯಾಪಾರಸ್ಥರು ಮತ್ತು ಅನುಕೂಲಸ್ಥರು ತಮ್ಮ ಒಲವುಳ್ಳುವಂತ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಳ್ತಾ ಇದ್ರು, ಪ್ರೊಫೆಸರ್ಗಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ ವರೆಗೆ. ಈಗ ಬಿಜೆಪಿ ವಿರುದ್ಧ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಂಡ್ರೆ ಅವರ ಸಹಾಯ ಮಾಡಿದ್ರೆ ಇವರನ್ನ ಟಾರ್ಗೆಟ್ ಮಾಡುವಂತ ಸ್ಥಿತಿ ಇದೆ. ಇಡಿಯಿಂದ ಹಿಡಿದು ಸಿಬಿಐ, ಐಟಿ, ಲೋಕಲ್ ಪೊಲೀಸ್ ವರೆಗೂ ಕೂಡ ಅದನ್ನ ಬಳಕೆ ಮಾಡ್ತಾರೆ. ಅದರಿಂದ ಮುಸ್ಲಿಂ ಸ್ವಲ್ಪ ಈ ವ್ಯಾಪಾರಿಗಳು ಮತ್ತು ಮುಸ್ಲಿಮರಲ್ಲಿ ಸ್ವಲ್ಪ ಗಣ್ಯರು ಅಂತ ಅನಿಸ್ಕೊಂಡವರು ಕೂಡ ತಮ್ಮ ಒಂದು ಭದ್ರತೆಗಾಗಿ, ಒಂದು ಸೆಕ್ಯೂರಿಟಿ ಫೀಲ್ಗಾಗಿ ಅವರು ಕೂಡ ಬಿಜೆಪಿಯ ನಾಯಕರುಗಳ ಜೊತೆ ಗುರುತಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರದೇ ಆದಂತ ಒಂದು ವ್ಯಾಪಾರನೋ ಅವರದೇ ಆದಂತ ಸಮಾಜದಲ್ಲಿ ಇಂಥ ಸಂದರ್ಭದಲ್ಲಿ ಕೆಳ ಹಂತದಲ್ಲಿರುವ ಮುಸ್ಲಿಮರು ಅವರ ಕತೆ ಅದೇ ಹೇಳುವಂಥದ್ದನ್ನ ಯಾದವ್ ಶೆಟ್ರು ಒಂದ್ ಸೆಕೆಂಡ್ ನಾವು ಗುರುತಿಸುವಂತಹದ್ದು, ಕಮ್ಯುನಿಸ್ಟರು ಸಿಪಿಎಂನವರು ಗುರುತಿಸುವಂತಹದ್ದು ಮುಸ್ಲಿಮರ್ ಅನ್ನುವಂಥದ್ದು ಒಂದು ಧಾರ್ಮಿಕ ಐಡೆಂಟಿಟಿ, ಒಂದು ಮೈನಾರಿಟಿ ಗುಂಪಾದ್ರೂ ಕೂಡ ಇವರ ಒಂದು ವರ್ಕಿಂಗ್ ಕ್ಲಾಸ್. ಮುಸ್ಲಿಮರ್ ಅನ್ನುವಂಥದ್ದು ವರ್ಕಿಂಗ್ ಕ್ಲಾಸ್. ನಾ ಹೇಳಿದ ಮುಸ್ಲಿಮರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಸ್ವಲ್ಪ ಅನುಕೂಲಸ್ಥರು ಕಾಣಬಹುದು, ಆದ್ರೆ ಒಟ್ಟು ಈ ದೇಶದ ಪರಿಸ್ಥಿತಿ ತಗೊಂಡ್ರೆ ಮುಸ್ಲಿಮರಲ್ಲಿ 97% ಜನ ದುಡಿದು ಬದುಕುವವರು, ಬೇರೆ ಬೇರೆ ರೀತಿ ವರ್ಕಿಂಗ್ ಕ್ಲಾಸ್. ನಮ್ಮ ಮೂವ್ಮೆಂಟ್ ಏನು? ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್, ನಮ್ಮ ಪಾರ್ಟಿ ದುಡಿಯುವ ವರ್ಗದ್ದು. ಅದರಿಂದಾಗಿ ಈಗ ಒಂದಿಷ್ಟು ಅನುಕೂಲಸ್ಥ ಮುಸಲ್ಮಾನರು ಬೇರೆ ಬೇರೆ ಕಾರಣಕ್ಕಾಗಿ ರಾಜ್ಯಕ್ಕೆ ಬಿಜೆಪಿಯ ಅಧಿಕಾರಸ್ಥರ ಜೊತೆ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಂಡು, ಅದು ಎಷ್ಟು ಕಾಲ ಮುಂದಕ್ಕೆ ಹೋಗ್ತದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಏನಾದರೂ ಅವರು ಸೆಟ್ಲ್ ಆಗ್ಬೋದು. ಆದರೆ ಈ ಬಡ ಮುಸಲ್ಮಾನರು, ವರ್ಕಿಂಗ್ ಕ್ಲಾಸ್ ಮುಸಲ್ಮಾನರ ಸ್ಥಿತಿ ಏನು? ಅವರ ಬದುಕಿನ ಭದ್ರತೆಯ ಪ್ರಶ್ನೆ ಒಂದು, ಅಭದ್ರತೆ ಕಾಡ್ತದೆ ಒಂದು, ಮತ್ತವರ ಜೀವನದ ಸವಲತ್ತುಗಳು, ಅವರ ಮಕ್ಕಳ ಶಿಕ್ಷಣದ ಪ್ರಶ್ನೆ, ಎಲ್ಲ ಪ್ರಶ್ನೆ ಇದೆ, ಉದ್ಯೋಗದ ಪ್ರಶ್ನೆ ಎಲ್ಲ ಇದೆ. ಅದಕ್ಕೆ ಉತ್ತರ ಹುಡುಕಬೇಕು. ಈ ಕಮ್ಯುನಲ್ ಅಜೆಂಡಾಗಳನ್ನು ಎದುರಿಸುವ ಜೊತೆಯಲ್ಲಿ ತಮ್ಮ ಹಕ್ಕುಗಳಿಗಾಗಿಯೂ ಕೂಡ ಇವತ್ತು ಮುಸ್ಲಿಂ ಸಮುದಾಯ ಧ್ವನಿ ಎತ್ತಬೇಕು. ಅದಕ್ಕೆ ಇಲ್ಲಿಯ ಬಹುಸಂಖ್ಯಾತ ಸೆಕ್ಯುಲರ್ ಧ್ವನಿಗಳು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಬಹಳ ಪ್ರಧಾನವಾದ ಅಂಶ. ಈಗ ಎಸ್ ಡಿ ಪಿ ಐ ಅವರು ನಾವು ಏನು ಎಲ್ಲರನ್ನೂ ಸೇರಿಸಿಕೊಳ್ಳುವ ಪಕ್ಷ ಅಂತ ಹೇಳಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರೇ ಆ ಪಕ್ಷದ ಜೊತೆಗೆ ಬೆಂಬಲಿಗರಾಗಿ ಇರುವಂಥದ್ದು ಮತ್ತು ಇವತ್ತು ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ಕೂಡ ಹಾಗೆ. ಮುಸಲ್ಮಾನರ ಎಲ್ಲ ಕಷ್ಟ ನಷ್ಟಗಳಿಗೆ ಅಥವಾ ಯಾವುದೇ ನೋವು ಸಂಕಷ್ಟಗಳಿಗೆ ನಾವೇ ಸ್ಪಂದಿಸುವವರು ಅಂತ. ಒಂದು ಎಷ್ಟು ಅವರು ನೋವುಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನಾವು ಸಪರೇಟ್ ಚರ್ಚೆ ಮಾಡಬಹುದೇನೋ. ಆದ್ರೆ ಇಲ್ಲಿ ಹೇಳುವಂತಹದ್ದು, ಈಗ ಈ ಸಣ್ಣ ಅವಧಿಯಲ್ಲಿ ಹೇಳಲಿಕ್ಕೆ ನಾನು ಬಯಸುವುದೇನಂದ್ರೆ, ಬಹುಸಂಖ್ಯಾತ ಕೋಮುವಾದಕ್ಕೆ ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಸಮುದಾಯ ಧ್ರುವೀಕರಣ ಆಗುವಂತಹದ್ದು ಪರಿಹಾರ ಎರಡೂ ಅಲ್ಲ. ಒಂದು, ಬಿಜೆಪಿ ಇವತ್ತು ಸಂಘ ಪರಿವಾರ ಏನ್ ಮಾಡಿದೆ, ಹಿಂದೂಗಳ ವೋಟ್ ಬ್ಯಾಂಕ್ ಅನ್ನು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಬೇರೆ ಸಮುದಾಯಗಳನ್ನ ಮಂಚಿಗಳನ್ನ ಮಾಡಿದ್ರು ಕೂಡ ಹಿಂದೂ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡುವಂತ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಈಗ ಅವರಿಗೆ ಇರುವಂತಹದ್ದು 35% ವೋಟ್ ಅಲ್ವಾ. ಅವರಿಗೆ ಇನ್ನೂ ಮುಂದಕ್ಕೆ ಹೋಗ್ಲಿಕ್ಕೆ ಟಾರ್ಗೆಟ್ 80% ಇದೆ. ಇನ್ನೂ 45% ಜನರನ್ನ ರೀಚ್ ಆಗುವ ಅವಕಾಶ ಇದೆ. ಇಷ್ಟರಲ್ಲೇ ಅವರಿಗೆ ಇಷ್ಟು ಬಲ ಬಂದಿದೆ. ಆದ್ರೆ ಮುಸಲ್ಮಾನರ ಸ್ಥಿತಿ ಏನು? ಮುಸಲ್ಮಾನರಿರೋದು 14%.
ಎಷ್ಟೇ ಒಟ್ಟಾದ್ರೂ ಕೂಡ ಒಂದಾಗಿ ನಿಂತರೂ ಕೂಡ 14% ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮುಸ್ಲಿಮರು ಮುಖ್ಯವಾಹಿನಿಯ ರಾಜಕೀಯ ಪಕ್ಷದ ನಾಯಕರಾಗಿದ್ದಾಗಲೂ ಕೂಡ ಅವರನ್ನ ಈ ಸಮಾಜ ಒಪ್ಪಿದ್ದು ಕಡಿಮೆ. ಇನ್ನು ಮುಸ್ಲಿಮರದೇ ಪಕ್ಷದ ನಾಯಕತ್ವಕ್ಕೆ ಬೇರೆ ಸಮುದಾಯದವರು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ಭಾರತದ ಪ್ರಸಕ್ತ ಸಂದರ್ಭದಲ್ಲಿ ಕನಸಿನ ಮಾತು. ಅದರಿಂದಾಗಿ ಈ SDPI ನಂತ ಪಕ್ಷಗಳು ಅಥವಾ MIM ನಂತ ಪಕ್ಷಗಳು ಅಥವಾ ಮುಸ್ಲಿಂ ಲೀಗ್ ನಂತ ಪಕ್ಷಗಳು ಮುಸ್ಲಿಮರನ್ನ ಕ್ರೋಢೀಕರಣ ಮಾಡಿದಷ್ಟು ಹಿಂದೂ ವೋಟ್ ಬ್ಯಾಂಕ್ ಅನ್ನ ಕ್ರೋಢೀಕರಣ ಮಾಡಲಿಕ್ಕೆ ಬಿಜೆಪಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದರಿಂದಾಗಿ SDPI ನಂತ ಪಕ್ಷಗಳು ಹೌದು ಜಾತ್ಯತೀತ ಪಕ್ಷಗಳ ಒಂದಿಷ್ಟು ವೈಫಲ್ಯಗಳನ್ನ ಅವರಿಗೆ ಮುಸ್ಲಿಮರಿಗೆ ಅವರು ರಕ್ಷಣೆ ಕೊಡ್ಲಿಕ್ಕೆ ವಿಫಲರಾಗೋದನ್ನು ತೋರಿಸಿ ಮುಸ್ಲಿಮರನ್ನು ಒಂದು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವ ಪ್ರಯತ್ನ ನಡೀತಾ ಇದೆ, ಒಂದು ಸಕ್ಸಸ್ ಆಗಿದ್ದಾರೆ. ಆದ್ರೆ ಈ ಸಕ್ಸಸ್ SDPI MIM ಅಂತ ಪಕ್ಷಗಳ ಸಕ್ಸಸ್ ಏನಿದೆ, ಅದರ ಯಶಸ್ಸು ಏನಿದೆ, ಅದು ನಿಜವಾಗಿಯೂ ಮುಸ್ಲಿಂ ಸಮುದಾಯದ ಯಶಸ್ಸು ಅಲ್ಲ, ಅದು ಬಿಜೆಪಿ ಯಶಸ್ಸು. ಇವರು ಒಂದಾದಷ್ಟು ಮುಸ್ಲಿಂ ಒಂದು ಮಾಡಿದಷ್ಟು ಹಿಂದೂಗಳನ್ನು ಒಗ್ಗೂಡಿಸಲಿಕ್ಕೆ ಬಿಜೆಪಿಗೆ ಇನ್ನಷ್ಟು ಅನುಕೂಲಕರ ಸ್ಥಿತಿಯನ್ನು ನಿರ್ಮಿಸ್ತದೆ. ಎಸ್, ಇದು ಯಾದವ್ ಶೆಟ್ಟರ್, ನಾನು 2 ಪ್ರಶ್ನೆಗಳು ಎತ್ತಿರುವಂಥ ಒಂದು ಕಾಂಗ್ರೆಸ್ ವಿಚಾರವಾಗಿ ಕಾಂಗ್ರೆಸ್ ಒಂದು ಸುದೀರ್ಘ ಕಾಲ ಅಧಿಕಾರ ನಡೆಸಿದ್ದು ಮತ್ತು ಆ ಅವಧಿಯಲ್ಲಿ ಮುಸಲ್ಮಾನರ ಸಬಲೀಕರಣ ಮತ್ತು ಜೊತೆಗೆ ಈಗ SDPI ವಿಚಾರ. ಎಸ್, ಏನು ಹೇಳಲಿಕ್ಕೆ ಬಯಸ್ತೀರಿ? SDPI ಬಗ್ಗೆ ಹೇಳಿದ್ರೆ ಬಹುಸಂಖ್ಯಾತ ಕೋಮುವಾದಕ್ಕೆ ಅಲ್ಪಸಂಖ್ಯಾತ ಕೋಮುವಾದ ಉತ್ತರ ಅಲ್ಲ. ಅದು ಒಂದಕ್ಕೊಂದು ಕಿತ್ತು ತಿನ್ನುವಂಥ ಪರಿಸ್ಥಿತಿಯನ್ನು ಮಾಡೋದು ಯಾವತ್ತೂ ಕೂಡ ಅದು ಉತ್ತರ ಅಲ್ಲ. ಈಗ ಮುಖ್ಯವಾಗಿ ನಾನು ಅದಕ್ಕೆ ಭಿನ್ನವಾಗಿ ಹೇಳುವುದೇನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಈಗ ರಾಜ್ಯ ಸರ್ಕಾರ BJP ಇದೆ, ಕೇಂದ್ರ ಸರ್ಕಾರ ಕೂಡ BJP ಇದೆ. ಎಲ್ಲ ವಿಭಾಗಗಳಲ್ಲಿ BJP 2 ಸರ್ಕಾರಗಳು ವಿಫಲವಾಗಿವೆ. ನೀವು ಸೋಮಣ್ಣರವರು ವಸತಿ ಸಚಿವರಾಗಿದ್ದ 5 ಲಕ್ಷ ವಸತಿ ಯೋಜನೆ ಯಾವುದೇ ಪಂಚಾಯತಿಗೆ ಒಂದೇ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಲ್ಲ. ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀನಿ, ಉದ್ಯೋಗ ಕೊಡಲಿಲ್ಲ. ಬೆಲೆ ಏರಿಕೆ ಅನ್ನೋದು ಗ್ಯಾಸ್, ಪೆಟ್ರೋಲು, ಡೀಸೆಲ್, ಇನ್ಶೂರೆನ್ಸ್, ಸ್ಪೇರ್ ಪಾರ್ಟ್ಸ್ ಮತ್ತು ರಸಗೊಬ್ಬರ ಎಲ್ಲದರಲ್ಲೂ ಹೆಚ್ಚಾಗಿದೆ. ಜನ ತತ್ತರಿಸ್ತಾರೆ, ಜನ ವಿರುದ್ಧವಾದ ಆಕ್ರೋಶದಿಂದ. ಇದನ್ನು ತಪ್ಪಿಸಲಿಕ್ಕಾಗಿ BJP ಇದನ್ನು ತಪ್ಪಿಸಲಿಕ್ಕಾಗಿ ಕೋಮು ಧ್ರುವೀಕರಣ, ಕೋಮುವಾದವೇ ನಮಗೇನಾದರೂ ಓಟು ಸಿಗ್ತದೆ ಮುಂದಿನ ಚುನಾವಣೆ ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡ್ತದೆ ಮತ್ತು ಅವರ ಎಜೆಂಡಾ ಕೂಡ ಅದು ಆಗಿದೆ ಅನ್ನೋದನ್ನು ನಾವು ನೋಡಬೇಕು. ಈಗ ನಾವು ಹೇಳುವಂಥದ್ದು ಈ ಮುಸ್ಲಿಂ ಸಮಾವೇಶ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇವರು ಹೇಳುವುದರಲ್ಲಿ ಸತ್ಯ ಇದೆಯಾ, ಇವರು ಎಷ್ಟು ಸುಳ್ಳು ಹೇಳಿದ್ದಾರೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಮುಸ್ಲಿಂ ಉದ್ಯಮಿಗಳ ಸಭೆ ನಡೆಸ್ತಾರೆ. ಅಂದ್ರೆ ಸರನ್ ಪಂಪಾಯಲ್ ಸಿಟಿ ಸೆಂಟರ್ ಮುಸ್ಲಿಂ ಮಾಲಕತ್ವ ಇರೋದ್ರ ಕಾಂಟ್ರಾಕ್ಟ್ ವಹಿಸ್ತಾರೆ. ಇವರು 2 ನಾಳೆಗೆ 2 ಮುಖಗಳು ಏನು ಅನ್ನೋದನ್ನು ಸಾಮಾನ್ಯ ಹಿಂದೂಗಳು ಯುವಕರು ಅರ್ಥ ಮಾಡಿಕೊಳ್ಬೇಕು. ಮತ್ತು ಸಂಘ ಪರಿವಾರ ಆಗಲಿ BJP ಯಾರು ಇರಲಿ ಮುಸ್ಲಿಮರ ಮೇಲೆ ಆರೋಪ ಮಾಡೋದ್ರಲ್ಲಿ ಸತ್ಯ ಇದೆಯಾ, ಅದು ನಮಗೆ ಬೇಕಾಗಿ. ಸತ್ಯ ಇದೆಯಾ, ಯಾವುದೇ ವಿಷಯದಲ್ಲಿ ಎಷ್ಟು ಸುಳ್ಳು ಹೇಳಿದ್ದಾರೆ ಅದು ನಮಗೆ ಮುಖ್ಯ ಇರ್ತದೆ. ಅಂದರೆ 2 ನಾಳೆಗೆ ಇದೆ ಅನ್ನೋದನ್ನು ನಾನು ಮುಖ್ಯವಾಗಿ ಹಿಂದೂ ಯುವಕರು, ವಿದ್ಯಾರ್ಥಿಗಳು ಅವರಿಗೆ ಅರ್ಥ ಆಗಬೇಕಾಗಿದೆ. ಮುಖ್ಯವಾಗಿ ಇದನ್ನು ನಾವು ಮುಖ್ಯವಾಗಿ ಈಗ ದನದ ಮಾಂಸ ಅಂತಂದ್ರೆ, ದನದ ಮಾಂಸ ದೊಡ್ಡ ವ್ಯಾಪಾರಿ ಯಾರು? ಒಬ್ಬ ಬ್ರಾಹ್ಮಣ ಮತ್ತು ಒಬ್ಬ ಜೈನ ಧರ್ಮಕ್ಕೆ ಸೇರಿದವರು. ಅತ್ಯಂತ ಹೆಚ್ಚು ಬೀಪ್ ರಫ್ತಾಗುವುದು ಎಲ್ಲಿ? ನಮ್ಮ ದೇಶದಲ್ಲಿ ಆಗ್ತದೆ. ಅದರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ಇಡೀ BJP RSS ಸಂಘ ಪರಿವಾರ 2 ನಾಳೆಗೆಯಲ್ಲಿ ಮಾತಾಡ್ತದೆ, ಸುಳ್ಳಿನ ಕಂತೆಯಾಗಿದೆ. ಇದು ಜನರಿಗೆ ಅರ್ಥ ಆಗಿದೆ. ಅದು ಬಿಡಿ, ನಾನು ಮುಖ್ಯವಾಗಿ ಸಂಘ ಪರಿವಾರದಲ್ಲಿ ಪ್ರವೀಣ್ ವಾಲ್ಕಿ ಅನೇಕ ಮಂದಿ ಕೆಲಸ ಮಾಡಿದ್ದಾರೆ, ಆ ಬಜರಂಗದ ಮುಖಂಡರು. ಈಗ ಏನು ಮಾತಾಡ್ತಾ ಇದ್ದಾರೆ ಅವರು? ಈಗ ಹೇಳಿ, ನಾವು ನೇರವಾಗಿ ನಾನಂತೂ ಕಮ್ಯುನಿಸ್ಟ್ ಪಕ್ಷದಲ್ಲಿ 35-40 ವರ್ಷ ಕೆಲಸ ಮಾಡಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾರ ಹತ್ರ ನಿಷ್ಠ, ಯಾರೇ BJP ಲೀಡರ್ ಇರಲಿ, ಯಾರೇ RSS ಎಷ್ಟು ದೊಡ್ಡವರಿರಲಿ, ಅವ್ರು ನೇರವಾಗಿ ಮಾತಾಡ್ತೇನೆ, ಕೇಳುವಾಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಉತ್ತರ ಕೊಡ್ಲಿ, ಅಷ್ಟು ಸುಳ್ಳು ಹೇಳಿದ್ದಾರೆ, ಅಷ್ಟು ಕ್ರಿಮಿನಲ್ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಅದೆಷ್ಟು ಹಿಂದೂಗಳನ್ನ ಕೊಂದವರು ಯಾರು? ವಿನಾಯಕ ಬಾಳಿಗ ಎಷ್ಟು? ಆಗ ಯಾಕೆ ಸುಮ್ಮನಿದ್ದಾರೆ? ಹಿಂದೂ ಒಂದು ಎನ್ನುವುದು ಇವರ ಬೂಟಾಟಿಕೆ ಅನ್ನೋದು ಮೇಲುವರ್ಗವನ್ನು ರಕ್ಷಿಸಲಿಕ್ಕೆ ಮಾತ್ರ, ಬಡಪೈ ವರ್ಗವನ್ನು ಧ್ರುವೀಕರಣ ಮಾಡುವ ಮುಖಾಂತರ, ಯಾವುದೋ ಊರಿನ ವಿಷಯ ಹೇಳುವುದರ ಮುಖಾಂತರ ಸತ್ಯವನ್ನು ಮರೆಮಾಚ್ತಾರೆ. ಇವತ್ತು ಒಂದೊಂದು ಪರಿಸ್ಥಿತಿ, ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ, ಬಡವರು ಸಂಕಷ್ಟದಲ್ಲಿ ಇಲ್ಲ. ಈಗ ಬಡವರು ಸಂಕಷ್ಟದಲ್ಲಿ ಇದ್ದಾರೆ ಮಾತ್ರ ಅಲ್ಲದೆ, ಮಧ್ಯಮ ವರ್ಗದವರು, ವ್ಯಾಪಾರಸ್ಥರು, ಹೋಟೆಲು ಮಾಲೀಕರು, ಚಿಕ್ಕ ಇಂಡಸ್ಟ್ರಿ ಇರುವವರು ಎಷ್ಟು ಮಂದಿ ಸಂಕಷ್ಟದಲ್ಲಿದೆ. ಇದೆಲ್ಲವನ್ನು ಮರೆಮಾಚಲಿಕ್ಕೆ ಇವರು ಕೋಮುವಾದ ತರ್ತಾರೆ. ಇದು ಜನರಿಗೆ ತಿಳಿಸಬೇಕಾಗಿದೆ, ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅನ್ನೋದನ್ನು ನಾವು ಈ ಸಮಾವೇಶ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಎಸ್. ಈಗ ನಾನು ಅದು ಕಾಂಗ್ರೆಸ್ 50 ವರ್ಷಗಳಲ್ಲಿ ಕಾಂಗ್ರೆಸ್ ಅನ್ನು ಮುಸಲ್ಮಾನರು ನಂಬಿಕೊಂಡಿದ್ದರು ನೋಡಿ. ಅದು 1991 ಜಾಗತೀಕರಣ
ಉದಾರೀಕರಣ ಖಾಸಗೀಕರಣ ನೀತಿ ಉಂಟಲ್ಲ, ಅದು ತಂದದ್ದು ಖಂಡಿತ ಕೂಡ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿದ್ದಾರೆ, ಬಡವರು ಇನ್ನಷ್ಟು ಬದಲಾಗಿದೆ. BJP ಅದನ್ನು ಮುಂದುವರಿಸ್ತಿದ್ದಾರೆ. ಈಗ ಅದನ್ನು ಕಾಂಗ್ರೆಸ್ ಖಂಡಿತ ಆ ಜಾಗತೀಕರಣ ಉದಾರೀಕರಣ ತಂದದ್ದು ಖಂಡಿತ ಆ ರೀತಿ ಬಡವರು ಇನ್ನಷ್ಟು ಬಡವರಾಗಿದೆ, ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿದೆ. ಅದೇ BJP ಅದನ್ನು ಮುಂದುವರಿಸುವುದರಿಂದ ನೆಲ ಜಲ ಸಂಪತ್ತೆಲ್ಲ ರೈತ ಮರಣ ಶಾಸನ ರೈತ ಮಸೂದೆ ತಂದರು, ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದರು, ಇಂಡಿಯನ್ ಏರ್ ಇಂಡಿಯಾ, BSNL, LIC, ಬ್ಯಾಂಕ್ ಎಲ್ಲವನ್ನು ಮಾರಾಟ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಕೊಡಲಿ ಏಟು ಕೊಡ್ತಾ ಇದ್ದಾರೆ. ಇದು ನಾನು ಅಲ್ಲಿ ಯಾವುದೇ ಧರ್ಮ ಜಾತಿ ಮುಖ್ಯ ಅಲ್ಲ, ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದು ಖಂಡಿತ ಕೂಡ ಕಾಂಗ್ರೆಸ್ಸಿನ ಅನೇಕ ನೀತಿಗಳಿಂದ ನಾನು ಕೆಟ್ಟದೂ ಆಗಿದೆ ಒಳ್ಳೆಯದೂ ಆಗಿದೆ. ಅದು ನಾವು ಏನು ಆಗಲಿಲ್ಲ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ಅನೇಕ ಸುಧಾರಣೆಗಳು ಕೂಡ ಆಗಿದೆ, ಭಾಳಷ್ಟು ಕೆಟ್ಟದ್ದು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳೋದು ಕಾಂಗ್ರೆಸ್ ತಂದಂಥ ಜಾಗತೀಕರಣ ಏನಿದೆ, ಉದಾರೀಕರಣ ಏನಿದೆ, ಖಾಸಗೀಕರಣ ಏನಿದೆ, ಅದು ಖಂಡಿತ ಕೂಡ ಈ ದೇಶಕ್ಕೆ ಭಾಳ ತೊಂದರೆ ಅನ್ನೋದು. ಅದು ಕಳೆದ 25 ವರ್ಷಗಳ ನಮ್ಮ ಅನುಭವದಲ್ಲಿ ಈ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿ ಖಂಡಿತ ಕೂಡ ಅಪಾಯ ತಂದಿದೆ. ಅದನ್ನು BJPಯವರು ಕಾಂಗ್ರೆಸ್ಗಿಂತಲೂ ಹೆಚ್ಚು ವೇಗದಲ್ಲಿ ಕೊಂಡೋಗುವುದರಿಂದ ಅದು ಈಗ ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಎಲ್ಲವೂ. ಈಗ ಈ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡದೆ BJPಗೆ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಅವರಿಗೆ ಬೇರೆ ಏನಿಲ್ಲ. ಅಂದರೆ ನಾನು ತಿಳಿದ ಮಟ್ಟಿಗೆ ಮುಸ್ಲಿಮರ ಬಗ್ಗೆ ಅವರು ಸುಳ್ಳು ಪ್ರಚಾರ. ನಾನು ಒಂದೇ ಮಾತು ಕೇಳು, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ದೊಡ್ಡದಾದ ಪಾತ್ರ ಇರುವ ಚಿಂತನಾ ಗಂಗಾ ಒಂದು ಪುಸ್ತಕದಲ್ಲಿ ಗೋಲ್ವಾಲ್ಕರ್ ಬದಲಿ ಏನಿದೆ, ಮುಸ್ಲಿಮರನ್ನು 2ನೇ ದರ್ಜೆ ನಾಗರಿಕರಾಗಿ ನೋಡಬೇಕಂತ. ನಮ್ಮ ದೇಶದ 3 ಶತ್ರುಗಳು ಮುಸ್ಲಿಮರು, ಕ್ರಿಶ್ಚಿಯನರು, ಕಮ್ಯುನಿಸ್ಟರು ಅಂತ ಹೇಳಿ. ಇವರು ಕಳೆದ 1925ರಿಂದ ಅದನ್ನೇ ಮಾಡ್ತಾ ಬಂದವರು. ಅದರಿಂದಲೇ ಲಾಭ ಪಡೆದು ಎಲ್ಲಿ ಕೋಮುಗಳ ಬೇಕಂತೆ ಅಲ್ಲಿ BJPಗೆ ಓಟು ಸಿಗ್ತದೆ ಎನ್ನುವುದನ್ನು ಭಾಳ ಲಾಭದಾಯಕವಾಗಿ ನೋಡಿದ್ದಾರೆ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಳಿದಿದ್ರೆ ನಾವು 800 ವರ್ಷದಿಂದ ಸೌಹಾರ್ದತೆಯಲ್ಲಿರುವಂಥ ಒಂದು ಪ್ರದೇಶಕ್ಕೆ ಹೋಗಿ ಸರಣ್ ಪಂಪೋಳಿಗೆ ಯಾವ ಅಧಿಕಾರ ಇದೆ? ಈ ಜಿಲ್ಲೆಯ DC ಕಮಿಷನರ್ಗಿಂತ ಹೆಚ್ಚು ಅಧಿಕಾರ ಇದೆ. ಅದಕ್ಕೊಂದು ಕಾನೂನು ಇಲ್ವಾ? ದೇಶದ ಸಂವಿಧಾನ ಇಲ್ವಾ? ಯಾವುದೋ ಒಂದು ಮಸೀದಿಗೆ ಇದು ದೇವಸ್ಥಾನ ಇದೆ ಅಂತ ಹೇಳೋದು. ಈಗ MRL NMPT ಯಾವುದು? ಅಲ್ಲಿ MRPL NMPT ಆಗಿದೆ. ಅಲ್ಲಿ ಅದೆಷ್ಟು ದೈವ ದೇವಸ್ಥಾನಗಳಿಲ್ವಾ? ಅದಕ್ಕೆ ಅಷ್ಟಮಂಗಲ ಇಡ್ಲಿಕ್ಕೆ ಆಗ್ತದ? ಈಗ ನಾವು ನಂಬೋದು ದೇಶದ ಸಂವಿಧಾನವನ್ನು, ದೇಶದ ಕಾನೂನು. ಒಂದು ಧಾರ್ಮಿಕ ನಂಬಿಕೆ ಅಲ್ಲ, ಅವ್ರು ಭಿನ್ನವಾದ ಧಾರ್ಮಿಕ ನಂಬಿಕೆ ಇದೆ. ಮುಸ್ಲಿಮರಿಗೆ ಒಂದು ನಂಬಿಕೆ ಇದೆ, ಕ್ರಿಶ್ಚಿಯನರಿಗೆ ಒಂದು ನಂಬಿಕೆ ಇದೆ. ಹಿಂದೂ ಅವ್ರು ನಂಬಿಕೆ ಅದನ್ನು ಗೌರವಿಸ್ತೇ. ಆ ನಂಬಿಕೆಯನ್ನು ಇನ್ನೊಂದು ಧರ್ಮ ದೇಶಿಸುವ ರೀತಿಯಲ್ಲಿ ಮಾಡೋದಿದ್ರೆ, ಅಷ್ಟಮಂಗಲ ನೋಡೋದಿದ್ರೆ ಕೊರೋನಾದ ಸಂದರ್ಭದಲ್ಲಿ ಯಾಕೆ ಅಷ್ಟಮಂಗಲ ಇರಲಿಲ್ಲ? ಅಲ್ಲ, ಬೇರೆ ಅನೇಕ ಸಮಸ್ಯೆ ಹಾಗೆ ಯಾಕೆ ಅಷ್ಟಮಂಗಲ ಇರಲಿಲ್ಲ? ನಂಬಿಕೆ ಇರಲಿ, ಅವರವರ ನಂಬಿಕೆ. ಆ ನಂಬಿಕೆಯನ್ನು ದುರುಪಯೋಗಪಡಿಸುವ ಮುಖಾಂತರ, ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಮುಖಾಂತರ, ಒಂದು ಧರ್ಮದವರನ್ನು ಇನ್ನೊಂದು ಧರ್ಮವನ್ನು ಎತ್ತಿಕಟ್ಟುವ ಮುಖಾಂತರ ಇವರ ಎಲ್ಲ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಕರ್ನಾಟಕದಲ್ಲಿ ಕೂಡ ನೋಡಿದ ಹಿಜಾಬ್ ಇರಬಹುದು, ನೀವು ಆರಂಭದಲ್ಲಿ ಕೂಡ ಪ್ರಸ್ತಾಪ ಮಾಡಿದಿರಿ, ಸಂತೆ ವ್ಯಾಪಾರ ಇರಬಹುದು. ಅಂದರೆ ಪ್ರತಿಯೊಂದು ವಿಷಯವನ್ನು ಕೂಡ ಕೋಮು ಧ್ರುವೀಕರಣದ ಉದ್ದೇಶಕ್ಕಾಗಿಯೇ ಮಾಡ್ತಾರೆ, ಅಥವಾ ಮುಂದಿನ ಚುನಾವಣೆ ಮುಂದಿನ ಕಟ್ಟಿಕೊಳ್ಳೋರೆ ಮುಂದಿನ ಈಗ ಈ ವಿಚಾರಗಳು ಮುಂದಿನ ಚುನಾವಣೆ ಅಲ್ಲದೆ ಇನ್ನೇನಿಲ್ಲ ಇದರಲ್ಲಿ. ಈಗ ಯಾದವ್ ಶೆಟ್ಟರ್ ಹೇಳಿದ್ರು, ಅದಲ್ಲದೆ ಇನ್ನೇನಿಲ್ಲ ಅವರಿಗೆ. ಈಗ ಒಂದೇ, ಈಗ 40% ಕಮಿಷನು, ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣ, ಇಂಥ 10 ವಿಷಯಗಳು. ಈಗ ಪಠ್ಯ ಪುಸ್ತಕ ವಿವಾದ, ಪರಿಷ್ಕರಣೆ ವಿವಾದ, ಯಡಿಯೂರಪ್ಪರನ್ನ ಕೆಳಗಿಳಿಸಿರುವಂಥದ್ದು, ಅವರ ಆಂತರಿಕ ಕಲಹಗಳು, ಇವೆಲ್ಲವೂ ಕೂಡ BJPಗೆ ಮುಖ ತೋರಿಸಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಇದೆಲ್ಲರಿಂದ ಅವರು ಕಂಗೆಟ್ಟಿದ್ದಾರೆ. ಆವಾಗ ಅವರಿಗೆ ಹಿಂದಿನಿಂದ ಅದನ್ನೇ ಮಾಡ್ಕೊಂಡ್ ಬಂದಿರೋದು, ಈಗಲೂ ಅದನ್ನೇ ಮಾಡ್ತಾರೆ. ಏನು, ಅವರಿಗೆ ಈಗ ಒಂದೇ ಮುಸ್ಲಿಮರನ್ನ ತೋರಿಸಬೇಕು, ಜನರ ಗಮನವನ್ನ ಬೇರೆ ಕಡೆಗೆ ಸೆಳೀಬೇಕು ಅಷ್ಟೇ. ಬೇರೆ ಕಡೆಗೆ ಸೆಳೆದು ಧರ್ಮದ ಆಧಾರದಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥದ್ದು ಅಷ್ಟೇ ಇರುವಂಥದ್ದು. ಅದಕ್ಕಾಗಿ ನೀವು ಆವಾಗ ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಮುಸ್ಲಿಮರ ಇಲ್ಲದಿದ್ರೆ BJPಗೆ ಅಸ್ತಿತ್ವವೇ ಇಲ್ಲ. ಮುಸ್ಲಿಮರನ್ನು ತೋರಿಸ್ತಿದ್ರೆ ಬಹುಶಃ ಭಾರತದಲ್ಲಿ ಮುಸ್ಲಿಮರು ಇಲ್ಲದೆ ಇದ್ದಿದ್ರೆ BJP ಅನ್ನುವಂಥ ಪಕ್ಷನೇ ಇರ್ತಿದ್ದಿಲ್ಲ. ಮುಸ್ಲಿಮರನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಮ್ಮ ಮಂಗಳೂರು ಮತ್ತು ಉಡುಪಿಯ MP ಗಳು ಗ್ರಾಮ ಪಂಚಾಯತ್ ಇಲೆಕ್ಷನ್ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಜ ಇದು. ಅಷ್ಟು ಅವರು ಏನು ಮಾಡಿಲ್ಲ ನೋಡಿ ಸರ್. ಈಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ MRPL ಉದ್ಯೋಗ ಅವತ್ತಿದ್ದು ಹೋಯ್ತು, ಈಗ ಮತ್ತೆ ನೇಮಕಾತಿ ಆಗಿತ್ತಾ ಇದೆ 58ಕ್ಕೆ. ಅದರಲ್ಲಿ ಕೂಡ ರಿಸರ್ವೇಶನ್ ಇಟ್ಟಿಲ್ಲ ನಮ್ಮ ಸ್ಥಳೀಯರಿಗೆ. ಚರ್ಚೆ ಆಗ್ಲಿಕ್ಕೆ ಬಿಡಲ್ಲ ಅದನ್ನ.
ಇಂಥ ಸುರತ್ಕಲ್ ಟೋಲ್ ಗೇಟ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಫಲ್ಗುಣಿ ನೀರನ್ನ ವಿಷಯ, ಇಂಥ ಸಾವಿರ ವಿಷಯಗಳಿದೆ. ಇದೆಲ್ಲವನ್ನ ಮರೆಮಾಚಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಭರತ್ ವಿಫಲ, ಇದು ಈಗ ಸ್ಮಾರ್ಟ್ ಸಿಟಿ ಅಂತೂ ದೊಡ್ಡ ಹಗರಣದ ಕೂಪ, ಎಲ್ಲರೂ ವಿಫಲರಾಗಿದ್ದಾರೆ, ಜನ ಆಕ್ರೋಶಿತರಾಗಿದ್ದಾರೆ. ಆವಾಗ ಇದನ್ನು ಜನ ಗಮನ ಬೇರೆಡೆ ತಲುಪಲಿಕ್ಕೆ ಈಗ ಶರಣ್ ಪಂಪೆಲು ಮತ್ತಿತರರನ್ನೆಲ್ಲ ಬಿಟ್ಟು ಮುಸ್ಲಿಮರನ್ನ ಮುಂದೆ ತೋರಿಸಿ ಇವತ್ತು ಚುನಾವಣೆ ಗೆಲ್ಲುವಂಥ ತಂತ್ರ. ಮತ್ತೆ ಅದರಲ್ಲಿಯೂ ಕೂಡ ಈ ಮಲಳಿ ಅಂತ ವಿಚಾರ, ಈ ಎಲ್ಲ ವಿಚಾರಗಳು ಮುಂದಿನ ಒಂದು ಚುನಾವಣೆ ಅಲ್ಲ, ಮುಂದಿನ ಹಲವು ಚುನಾವಣೆಗಳನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬರೀ ಒಂದು ನೆಕ್ಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಅಲ್ಲ, ಅದರ ನಂತರ ಬರುವ ಪಾರ್ಲಿಮೆಂಟ್ ಇಲೆಕ್ಷನ್, ಅದರ ನಂತರದ ಚುನಾವಣೆಗಳಿಗೂ ಕೂಡ ಬಿಜೆಪಿ ಒಂದು ವೇಳೆ ನೆಕ್ಸ್ಟ್ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರೆ ಈ ವಿಷಯಗಳನ್ನ ಬಹಳ ದೊಡ್ಡ ರೀತಿಯಲ್ಲಿ ಜನರ ಮಧ್ಯೆ ಒಂದು ತಗೊಂಡು ಹೋಗುವಂತ ಪ್ಲಾನ್ ಕೂಡ ಅವರದ್ದೆಲ್ಲ ಇದೆ. ಅದರಿಂದ ಈ ಅಪಾಯಕಾರಿ ಆಟಗಳನ್ನ ಸೋಲಿಸಬೇಕು. ಮುಸ್ಲಿಮರ ಮೇಲಿನ ಆರೋಪಗಳು ಎಷ್ಟು ಸತ್ಯ, ಎಲ್ಲ ಈಗ ಎಲ್ಲಿದೆ, ಎಲ್ಲಾ ಶ್ರೀಮಂತಿಗೆ ಮುಸಲ್ಮಾನರ ಬಳಿ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಲ್ವಾ, ಎಲ್ಲ ಸರ್ಕಾರ ಕೂಡ ಮುಸಲ್ಮಾನರ ಜೊತೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆವಾಗ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನುವಂಥದ್ದು ಜನರಿಗೆ ಸರಿಯಾಗಿ ತಿಳಿಸ್ಬೇಕು ಅನ್ನುವಂಥ ಕಾರಣಕ್ಕೆ ನಾವು ಈ ಮುಸ್ಲಿಂ ಸಮಾವೇಶ ಮಾಡ್ತೀವಿ. ವೋಟ್ ಬ್ಯಾಂಕ್ ಇದೆಲ್ಲ, ನಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಗೆ ಎಷ್ಟೆಲ್ಲ ವೋಟ್ ಯಾವ್ಯಾವ ಸಂದರ್ಭದಲ್ಲಿ ಬಂದಿದೆ ಅಂತ ನಿಮಗೂ ಗೊತ್ತು, ಜನರಿಗೂ ಗೊತ್ತು. ಇಂಥ ಒಂದು ಕಾರ್ಯಕ್ರಮ ಮಾಡಿದ ತಕ್ಷಣ ನಮ್ಗೆಲ್ಲರೂ ಬಂದು ವೋಟ್ ಹಾಕ್ತಾರೆ ಅಂತ ಅಲ್ಲ. ಇದು ಓಟಿನ ಪ್ರಶ್ನೆ ಅಲ್ಲ, ಇದು ಕೋಮುವಾದದ ವಿರುದ್ಧದ ನಮ್ಮ ಒಂದು ಸಮರ, ಪ್ಯಾಸಿಸಂನ ಒಂದು ನಿಜ ರೂಪವನ್ನು ಜನರಿಗೆ ತಲುಪಿಸುವ ಒಂದು ಪ್ರಯತ್ನ. ಮತ್ತು ನಮ್ಮ ರೀತಿಯಲ್ಲೇ ಇಲ್ಲಿಯ ಹಿಂದೂಗಳ ರೀತಿಯ, ಇಲ್ಲಿಯ ತುಳುವರ ರೀತಿಯಲ್ಲೇ ಇಲ್ಲಿಯ ಬ್ಯಾರಿಗಳು ಕೂಡ ಸಾಮಾನ್ಯ ಮನುಷ್ಯರು ಅನ್ನುವಂಥ ತಿಳಿಸುವಂಥ ಸತ್ಯ. ಯಾಕೆಂದ್ರೆ ತಲೆಮಾರುಗಳ ಹಿಂದೆ ಹೋದ್ರೆ ಎಲ್ಲ ಅಣ್ಣ ತಮ್ಮಂದಿದ್ರು. ಒಂದು ಇದರ ಪ್ರಕಾರ ಒಂದು 600-700 ವರ್ಷಗಳ ಈಚೆಗೆ ಬ್ಯಾರಿ ಕಮ್ಯುನಿಟಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗಿರುವಂಥದ್ದು. ಅದರ ಹಿಂದೆ ಅವರು ಕೂಡ ಈ ಬಿಲ್ಲವ, ಈ ಕುಲಾಲ, ಮೊಗವೀರ, ಗಾಣಿಗ ಇವರ ರೀತಿಯಲ್ಲಿ ಹಿಂದೂಗಳ ಒಂದು ಜಾತಿ ಆಗಿದ್ರು, ಹಿಂದುಳಿದ ಒಂದು ಜಾತಿ, ಹಿಂದೂ ಸಮುದಾಯದ ಒಂದು ಜಾತಿ ಆಗಿದ್ರು. ಅವರೇನು ಹೊರಗಡೆಯಿಂದ ಬಂದವರಲ್ಲ. ಮಲಳಿಯಲ್ಲಿ ಭೂ ಸದೂರಣೆಯ ಸಂದರ್ಭದಲ್ಲಿ 60-70ರ ಭೂ ಸಮರದಲ್ಲಿ ಅವರು ಅಲ್ಲಿಯ ಕುಲಾಲರು, ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಲಾಲರು ಇರೋದು, ಅವರು ಮತ್ತು ಅಲ್ಲಿಯ ಬ್ಯಾರಿಗಳು ಒಟ್ಟೊಟ್ಟಿಗೆ ಕೆಂಬಾವಟ ಇಟ್ಕೊಂಡು ರೈತ ಸಂಘದ ಜೊತೆ ಹೋರಾಟ ಮಾಡಿ ಕಟ್ಟೆಮಾರು ಭೂಸೇನೆಯನ್ನು ಎದುರಿಸಿದ್ದಾರೆ, ಭೂಮಿ ಹಕ್ಕನ್ನು ಪಡೆದಿದ್ದಾರೆ. ಈಗ ಭೂಮಿ ಸಿಕ್ತು, ಈಗಿನ ಹೊಸ ತಲೆಮಾರಿಗೆ ಉದ್ಯೋಗ ಬೇಕಾಗಿದೆ, ಆದ್ರೆ ಇದನ್ನ ಕೊಡ್ಲಿಕ್ಕೆ ಈಗಿನ ಆಳುವ ಜನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವತ್ತು ಒಟ್ಟಿಗೆ ಭೂಸಮರದಲ್ಲಿ ಒಟ್ಟಿಗೆ ಇದ್ದವರನ್ನು ಇವತ್ತು ಇಬ್ಬಾಗ ಮಾಡಲಿಕ್ಕೆ ಇವರು ಕೇಸರಿ ಧ್ವಜವನ್ನು ಮುಂದೆ ತರ್ತಾ ಇದ್ದಾರೆ. ಸಿಂಪಲ್. ಅದರಿಂದಾಗಿ ಈ ಮುಸ್ಲಿಮರ ಸ್ಥಿತಿಗತಿ ಮತ್ತು ಕೋಮುವಾದದ ವಾಸ್ತವ ರಾಜಕಾರಣವನ್ನ ಜನರಿಗೆ ಮನದಟ್ಟು ಮಾಡಲಿಕ್ಕೆ ಮುಸ್ಲಿಂ ಸಮಾವೇಶ ಮಾಡ್ತಾ ಇದೀವಿ ನಾವು. ಮುಸ್ಲಿಮರ ಸಮಾವೇಶ ಅಲ್ಲ, ನೀವು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗ ಇಡೀ ರಾಜಕೀಯ, ಇಡೀ ಇಂಡಿಯಾದ ರಾಜಕಾರಣ, ಮಂಗಳೂರಿನಿಂದ ಹಿಡಿದು ಇಡೀ ಡೆಲ್ಲಿಯ ರಾಜಕಾರಣದವರೆಗೆ ಇವತ್ತು ತಿರುಗ್ತಾ ಇರೋದು ಮುಸ್ಲಿಮರ ಸುತ್ತ ಅಲ್ವಾ. ಮುಸ್ಲಿಮರನ್ನು ಅನುಕೂಲ ಮಾಡ್ಲಿಕ್ಕಲ್ಲ, ಮುಸ್ಲಿಮರನ್ನು ತೋರಿಸಿ ಅಧಿಕಾರಕ್ಕೆ ಪಟ್ಟಕ್ಕೆ ಇರಲಿಕ್ಕೆ, ಅಂಬಾನಿ ಅದಾನಿಗಳನ್ನು ಉದ್ಧಾರ ಮಾಡಲಿಕ್ಕೆ. ಆವಾಗ ಈ ಮುಸ್ಲಿಮರ ನಿಜವಾದ ಸ್ಥಿತಿಗತಿ ಏನು ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅಂತ ನಾವೊಂದು ಧೈರ್ಯ ಮಾಡಿ ಈ ಕಾರ್ಯಕ್ರಮ ಮಾಡ್ತೇವೆ. ನಮ್ಮ ಮೇಲೆ ತುಂಬಾ ಆರೋಪ ಬರ್ತಾ ಇದೆ, ನೀವೇನು ಬಿಜೆಪಿ ಹಿಂದೂ ಸಮಾವೇಶ ರೀತಿಯಲ್ಲಿ ಮುಸ್ಲಿಂ ಸಮಾವೇಶ ಮಾಡ್ತಾ ಇದ್ರಿ, ನೀವು ಹಿಂದೂ ಸಮಾವೇಶ ಯಾವಾಗ ಮಾಡ್ತೀರಿ, ನೀವು ಬಿಲ್ಲವರ ಸಮಾವೇಶ ಯಾವಾಗ ಮಾಡ್ತೀರಿ, ನೀವು ಬ್ರಾಹ್ಮಣರ ಸಮಾವೇಶ ಯಾವಾಗ ಮಾಡ್ತೀರಿ, ಹಿಂಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಆ ರಿಸ್ಕ್ ಅನ್ನು ತಗೊಂಡು ಮಾಡ್ತಾ ಇರೋದು ಯಾಕಂದ್ರೆ ನಮಗೆ ಈ ದೇಶದಲ್ಲಿ ಚುನಾವಣೆಗಳನ್ನ ಗೆಲ್ಲೋದಕ್ಕಿಂತ ಮೊದಲಾಗಿ ಇಲ್ಲಿ ಒಂದು ಪ್ರಜಾಪ್ರಭುತ್ವದ ವಾತಾವರಣ, ಒಂದು ಸಹಜವಾಗಿ ಉಸಿರಾಡುವಂತ ವಾತಾವರಣ, ಒಂದು ಸಹಜವಾದಂತ ವಾತಾವರಣ ಇರಬೇಕು. ಮುಸಲ್ಮಾನರು ಕೂಡ ನಮ್ಮ ಹಾಗೆ ಮನುಷ್ಯರು. ಅವರೇನು ಮೊಘಲರು ಬರುವಾಗ ಅರೇಬಿಯಾದಿಂದ ಬಂದವರಲ್ಲ, ಮುಂಗೇಲಿಯಿಂದ ಬಂದವರಲ್ಲ, ಇರಾನಿಂದ ಬಂದವರಲ್ಲ, ಅಫ್ಘಾನಿಂದ ಬಂದವರಲ್ಲ. ಇದೇ ತುಳುನಾಡಿನ ಮಣ್ಣಲ್ಲಿ, ಇದೇ ಕನ್ನಡ ನಾಡಿನ ಮಣ್ಣಲ್ಲಿ, ಇದೇ ಭಾರತದ ಮಣ್ಣಲ್ಲಿ ತಲೆತಲಾಂತರದಿಂದ ಬದುಕಿದವರು ಯಾವುದೋ ಸಂದರ್ಭದಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದ ಪರಂಪರೆಗೆ ಸೇರಿದವರು ಅಷ್ಟೇ. ಈಗ ನಾನು ಮುಗಿಸುವ ಹೊತ್ತಿಗೆ ಅನೇಕ ಸಂಘ ಪರಿವಾರ ಅಥವಾ ಬಿಜೆಪಿಯ ಏನು ಬೇರೆ ಸಂದರ್ಭಗಳಲ್ಲಿ ಬರೀ ತೀವ್ರವಾಗಿ ಮುಸಲ್ಮಾನರ ಮೇಲೆ ಟೀಕೆ, ವಾಕ್ಸಮರ ಅಂತ ಮಾಡುವ ಸಂದರ್ಭದಲ್ಲೂ ಕೂಡ ಮುಸಲ್ಮಾನರು ಹಿಂದೆ ಎಲ್ಲ ಸಾಮೂಹಿಕವಾಗಿ ರಿಯಾಕ್ಟ್ ಮಾಡಿದಾಗೆಲ್ಲ ಮಾಡ್ತಾ ಇಲ್ಲ. ನಾವು ಎಲ್ಲೋ ಹುಬ್ಬಳ್ಳಿ, ಬೆಂಗಳೂರು ಒಂದೆರಡು ಘಟನೆಗಳನ್ನು ಹೊರತುಪಡಿಸಿದರೆ ಕರಾವಳಿಯಲ್ಲಂತೂ ನಿರಂತರವಾಗಿ ಒಂದು 2-3 ವರ್ಷದಿಂದ ಮುಸಲ್ಮಾನರ ಮೇಲೆ ಏನು ಈ ರೀತಿಯ ಎಲ್ಲಿ ತನಕ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬಂದು ಕ್ರಿಯೆಗೆ ಪ್ರತಿಕ್ರಿಯೆ ಸಹಜ ಅನ್ನೋ ತನಕ ಹೇಳಿದರೂ ಕೂಡ ಮುಸಲ್ಮಾನರು ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಆಗ್ತಾ ಇಲ್ಲ. ಇದು ಕೂಡ ಇವರಿಗೆಲ್ಲೋ ಒಂದು ಕಸಿವಿಸಿಯ ವಾತಾವರಣ ಸೃಷ್ಟಿ ಮಾಡಿದೆಯಾ? ಖಂಡಿತ ನಾನು ಹೇಳ್ಬೇಕಾದ್ರೆ ಕಸಿವಿಸಿಯ ವಾತಾವರಣ ಇದೆ. ಅವರು ರಿಯಾಕ್ಷನ್ ಅನ್ನು ಬಯಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಕೂಡ ರಿಯಾಕ್ಷನ್ ಬೇಕು. ಬೊಮ್ಮಾಯಿ ಅವರಿಗೂ ಪಾಪ ಬೇರೆ ದಾರಿ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬೇಕು. ಒಂದು ಸಂದರ್ಭದಲ್ಲಿ ಮುಸ್ಲಿಂ ಉದ್ಯಮಿಗಳ ಸನ್ಮಾನ ಸ್ವೀಕರಿಸಿ ಇದೆಲ್ಲ ರಾಜಕೀಯ ಲಾಭಕ್ಕಾಗಿ ಹಿಂದೂ ಮುಸ್ಲಿಮರ ಬಗ್ಗೆ ವಿಭಜನೆ ತಂದಿದ್ದಾರೆ, ನನ್ನ ಬಾಲ್ಯದ ಗೆಳೆಯರು ಉಸ್ಮಾನು ಹಾಗೆ ಹೀಗೆ ಅಂತೆಲ್ಲ ತುಂಬಾ ಹೇಳಿದ್ದಾರೆ. ನಾವು ಮತ್ತೆ ಆ ಸೌಹಾರ್ದದಿಂದ
ಬದುಕಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ತುಂಬಾ ಇದೆ ಅದನ್ನ ಹೇಳಲಿಕ್ಕೆ ಹೋದ್ರೆ ಆ ರೀತಿ ಮಾತಾಡಿದ್ದಾರೆ. ಈಗ ಅವರು ಬಯಸ್ತಾ ಇರೋದೇನೆಂದ್ರೆ ಮುಸ್ಲಿಮರಿಂದ ರಿಯಾಕ್ಷನ್ ಬೇಕು. ಯಾಕಂದ್ರೆ ಮುಸ್ಲಿಮರು ಕೂಡ ಈ ಹಿಂದೆ ಸಹಜವಾದ ವಾತಾವರಣ ತಮ್ಮ ಮೇಲೆ ಏನಾದರೂ ಇಂಥದ್ದು ಬಂದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಮಾತಿನಲ್ಲೋ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬರ್ತಾ ಇತ್ತು, ಅದು ಬೇರೆ. ಅದು ಘರ್ಷಣೆಗಳಿಗೆ ಕಾರಣ ಆಗಿದೆ. ಮುಸ್ಲಿಮರು ಈಗ ಒಂದು ಕಡೆ ಅಭದ್ರತೆಯಿಂದ ನರಳುತ್ತಾ ಇದ್ದಾರೆ, ಮತ್ತೆ ಅವರಿಗೂ ಅರ್ಥ ಆಗಿದೆ ನಮ್ಮನ್ನ ಇವರು ಪ್ರಚೋದಿಸ್ತಾ ಇದ್ದಾರೆ, ನಾವು ರಿಯಾಕ್ಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ. ಅದರಿಂದಾಗಿ ಅವರು ಕೂಡ ಈ ರಾಜಕೀಯ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ಅತ್ಯಂತ ಸಂಯಮದಿಂದ ನಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಸಂಯಮ ಹಿಂಗೆ ಪರ್ಮನೆಂಟ್ ಆಗಿ ಉಳಿತದೆ ಅಂತ ಏನ್ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅದರಿಂದಾಗಿ ಇಂಥ ವಾತಾವರಣ ಕಡಿಮೆ ಮಾಡುವಂತ ಒಂದು ಅವಶ್ಯಕತೆ ಇದೆ. ಮತ್ತು ಮುಸ್ಲಿಮರ ಹತ್ರ ನಿಜಕ್ಕೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ವಿ, ಈ ಸಂಯಮವನ್ನು ಮುಂದುವರಿಸಬೇಕು. ಇವ ಮುಸ್ಲಿಮರಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು. ಈ ಬಿಜೆಪಿಯ ಈ ಒಂದು ರಾಜಕೀಯ ಇವ ಯಾವುದು ಕೂಡ ಹಿಂದೂ ಸಂಘಟನೆಗಳು ಅಲ್ಲ, ಹಿಂದೂಗಳ ಪರವಾದ ಸಂಘಟನೆಗಳಲ್ಲ, ಇವು ಕೂಡ ಒಂದು ರಾಜಕೀಯ ಬಿಜೆಪಿ ರಾಜಕೀಯ ಪಕ್ಷಗಳಷ್ಟೇ. ಅದರಿಂದಾಗಿ ಮುಸ್ಲಿಮರಾಗಿ ರಿಯಾಕ್ಷನ್ ಕೊಡ್ಲಿಕ್ಕೆ ಇನ್ನು ಮುಂದಕ್ಕೂ ಹೋಗಬಾರ್ದು. ಜಾತ್ಯತೀತ ಶಕ್ತಿಗಳ ಜೊತೆ ಅವರು ನಿಲ್ಬೇಕು. ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಶಕ್ತಿಗಳು ಈ ಕೋಮುವಾದಕ್ಕೆ, ಬಿಜೆಪಿಯ ಕೋಮುವಾದಕ್ಕೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. ಇದು ಕೂಡ ನಮ್ದು ಕೂಡ ಅಂತದ್ದೇ ಒಂದು ಪ್ರಯತ್ನ. ಒಂದೇ ಪಾಯಿಂಟ್, ಈ ನಾವು ದಲಿತ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇರುವಾಗ ಕೆಲವರು ನಮ್ಮಲ್ಲಿ ಪ್ರಶ್ನೆ ಮಾಡಿದ್ರು, ಯಾಕೆ ಜಾತಿ ಸಂಘಟನೆ? ಆಗ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಾತೀಯತೆಯನ್ನು ವಿರೋಧ ಮಾಡುವ ಜಾತಿ ಸಂಘಟನೆ, ಜಾತೀಯತೆಯನ್ನು ವಿರೋಧ ಮಾಡುವ ಜಾತಿ ಸಂಘಟನೆ ಮಾಡಿದ್ರೆ ತಪ್ಪಿಲ್ಲ. ಅದೇ ರೀತಿ ಮುಸ್ಲಿಂ ಇದನ್ನು ಕೂಡ ಸೌಹಾರ್ದತೆಯನ್ನು ಬಯಸುವ ಮುಸ್ಲಿಂ ಸಮಾವೇಶ, ಯಾರನ್ನು ಎತ್ತಿ ಕಟ್ಟುವ ಮುಸ್ಲಿಂ ಸಮಾವೇಶ ಅಲ್ಲ, ಸೌಹಾರ್ದತೆಯನ್ನು ಬಯಸುವ ಮುಸ್ಲಿಂ ಸಮಾವೇಶ. ಎಸ್, ಥ್ಯಾಂಕ್ ಯು. ಮೇ 31 ಮತ್ತು ಜೂನ್ 1ರಂದು ಮಂಗಳೂರಿನ ಕುದುಮಲ್ ರಂಗರಾವ್ ಪುರಭವನದಲ್ಲಿ ನಡೀತಾ ಇರುವಂಥ ಮುಸ್ಲಿಂ ಸಮಾವೇಶ, ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ CPM ಪಕ್ಷ ಆಯೋಜಿಸ್ತಾ ಇರುವಂಥ ಸಮಾವೇಶ ಇದು. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಯಾದವ್ ಶೆಟ್ಟಿ ಅವರಿಗೆ, ಜೊತೆಗೆ ಮುನೀರ್ ಕಾಟಿಪಳ್ಳ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.